ನಾನು ದುಃಖ ಸುಸ್ತ ತಪ್ಪ ಕುಟುಂಬದ ಸದಸ್ಯರಲ್ಲಿ ವಿನಂತಿ ಮಾಡ್ತೇನೆ. ಈ ಅವರ ಸೇವೆಯನ್ನು ಮನ್ನಿಸಿ ಅವರಿಗೆ ಈ ಒಂದು ದೀಪ ಬೆಳಗಿಸೋದರೊಂದಿಗೆ ಅವರಿಗೆ ನಾವು ಈ ಸಂತಾಪವನ್ನು ಅರ್ಪಣೆ ಮಾಡಬೇಕು. ಶ್ರದ್ಧಾಂಜಲಿ ಅರ್ಪಣೆ ಮಾಡೋದನ್ನು ಮೂವರು ಸದಸ್ಯರು ಅವರ ಮಕ್ಕಳಿದ್ದಾರೆ. ಸಹೋದರ ನವೀನ್ ಪುತ್ರರು ಬಂದಿದ್ದಾರೆ. ಕ್ರಮಬದ್ಧವಾಗಿ ಇನ್ಯಾವುದಾದ್ರು ಸಂಸ್ಥೆಯವರು ಬಿಟ್ಟು ಹೋದರೆ ಮತ್ತೆ ನಿತ್ಯಾನಂದ ತಮ್ಮನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಅರುಣ್ ಲಾಲ್ ಅವರು ಈ ಸಂತಾಪ ಸಭೆಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕಾಗಿ ನಾನು ಸಂಸ್ಥೆಯ ಪರವಾಗಿ ವಿನಂತಿಸಿಕೊಳ್ತೇನೆ. ನೆಂಚಿನ ಪುರೋಗತಿ ಸದ್ಭಕ್ತಿಪೂರ್ಣವಾಗಿ ವಂದನೆ ಮತ್ತು ಇವತ್ತ ದಿನ ಈ ಸಂತಾಪ ಸೂಚಕ ಸಭೆಗೋಸ್ಕರ ನಮ್ಮ ಮಾತು ಸೇರುವಂಥ ಇಂಟ್ಲಿಗೆ ಗೊತ್ತುಪ್ಪನ ಪ್ರಕಾರ ಕರಿನೊಂದು ಮೂರ್ಜಿದಿ ನೋಡಿ ತೊಕ್ಕೋಟದ ಒಳಪೇಟೆಗೆ ಒಂದು ಸೂತಕದ ವಾತಾವರಣ ಅದಕ್ಕೆ ಕಾರಣದಾದ ಅಂದು ಪಂಡ ಇಡೀ ಸಾಮಾಜಿಕವಾದ ತೊಡಗಿ ಸಾಯಿನಂಚಿನ ಇರುವೆರೇನು ಈ ತೊಕ್ಕೋಟದ ಒಳಪೇಟೆ ಕಳೆಯೋಣ ಒಂಜಿ ಶಿವಾಜಿ ಕ್ಲಬ್ಬುದ ಇತ್ತೆ ಪ್ರಸ್ತುತ ಹಾಲಿ ಕಾರ್ಯದರ್ಶಿ ಆಯ್ನಂಚಿನ ರವೀಂದ್ರ ಭಟ್ನಗರ ಒಕ್ಕಂಜಿ ನಿತ್ಯಾನಂದ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಲ್ಲ ಸೀತಾರಾಮ ರೆಡ್ಡಿ ಕೋಡೆದ ದಿನ ಅವರು ನಿತ್ಯಾನಂದ ಯುವಕ ಮಂಡಲ ಯಾರಿಗೊಂದು ಶ್ರದ್ಧಾಂಜಲಿ ಸಭೆ ಆಗಿತ್ತು. ಆರ್ನ ಬಗ್ಗೆ ಏತು ಪಾತ್ಯರ ಮಾತೇರು ಆಯ್ತು ಒಂಜಿ ಭಾಗವಾದ ರವಿಯಣ್ಣನ ಬಗ್ಗೆ ಮಾತಿದೆ ತಗೊಂಡ ಮುಕ್ಕುಲು ಇರುವೆಲ್ಲ ಭೌತಿಕವಾದ ಬೌದ್ಧಿಕವಾದ ಒಂದೇ ರಕೈತಿನ ಅವು ಏತು ಸ್ಪಷ್ಟವಾದ ಪನೋಲಿಂದ ಬಂದ ಇರುವೆರ್ನ ಮಲ್ಲ ಜೀವ ಮಲ್ಲ ಅಣ್ಣನ ಈಗ ನಮ್ಮ ಮಾತ ತೂತಿನ ಮಲ್ಲ ಜೀವ ಇರುವೆರ್ಲ ಸಾಧಾರಣವಾದ ಮಾತ ಸಭೆ ಸಮಾರಂಭ ಪಾಲ್ದೆತ್ತು ಮಾತೆರನ್ನು ಲೆತ್ತದು ಪಾತಿರ್ನ ಬೊಕ್ಕ ಇರುವೆರ್ನ ಸ್ವರಲ ಬಾರಿ ದೃಢವಾಯಿನ ಸ್ವರ ಒಂದು ನಾಯಕತ್ವಕ್ಕೆ ಬೋಡಿತೀನಿ ಅಂಚಿನ ಅಪ್ಪ ತೂರನೆ ಕೈ ಮುಗಿ ಅಂದಪ್ಪ ಇರುವೆರ ಅಂಚಾದು ಈ ರಡ್ಡು ನಷ್ಟ ಖಾಲಿ ಶಿವಾಜಿಗತ್ತು ನಿತ್ಯಾನಂದ ಯುವಕ ಮಂಡಲಗತ್ತು ಇಡೀ ತೊಕ್ಕೋಟದ ಒಳಪೇಟೆ ದಯಪಂಡ ಅಪ್ಪ ಸಾಮಾಜಿಕವಾದ ತೊಡಗಿಸಾದಿತ್ತು ಪ್ರತಿ ವರೆಲ್ಲ ಅಕ್ಕನ ಮರಣದ ಸುದ್ದಿ ಬಂದಾಗ ಏನಪ್ಪ ರವಿಯಣ್ಣ ಅಂತ ಏರ್ಲ ಕೇಂದಿಚೆ ಮಾತೆಲ್ಲ ಗೊತ್ತಿತ್ತು. ಇಂದು ಅಕ್ಕಲು ಒಂದು ಜನಕ್ಕನೊಟ್ಟಿಗೆ ಎಂಚ ಬೇರೆ ಬೇರೆ ಪನ್ಪುಣಕ್ಕೆ ಇಟ್ಟೆ ಒಂದು ದ್ಯೋತಕ ಅಂಚಾದು ಸಾಮಾಜಿಕ ಬದ್ಧತೆ ಬೊಕ್ಕ ಈ ಕ್ಲಬ್ಬಿಗೂ ಆರೋಪರ್ನಂಚಿನ ನಿಸ್ವಾರ್ಥವಾದ ಸೇವೆಗೆ ಕ್ಲಬ್ಬುದ ಒಂದು ಆತ ಮೆಂಬರ್ ನಕಲು ಸೇರಿದು ಒಂದು ಶ್ರದ್ಧಾಂಜಲಿದ ಗೌರವ ಕೊರಡು ಪನ್ಪುನ ಉದ್ದೇಶಕ್ಕೋಸ್ಕರ ಇನ್ನಿತ ದಿನ ಈ ಸಭೆ ಅಟ್ಟಣೆ ಆತ ನಿಕ್ಕಲು ಮಾತೆಲ್ಲ ಒಂದು ಆತ ಕಾರ್ಯಭಾರನ ಬರಿಕದಿದ್ದು ರವಿಯಣ್ಣನ ಗೌರವಾರ್ಥ ನಿಕ್ಕಲು ಬತ್ತ ಸೇರುಂದಾರ. ಈ ಸಭೆಗೆ ಮುಖ್ಯವಾದ ಉಳ್ಳಾಳ ಸೈಯದ್ ಮದನಿ ದರ್ಗದ ಪ್ರಸ್ತುತ ಗುರುಕಾರರ ಮುಂಚಿನ ಗೌರವಾನ್ವಿತ ಜನಾಬ್ ಹಾಜಿ ಅಬ್ದುಲ್ ರಶೀದ್ ವೈದ್ಯರು ಅದನ್ನು ಗೌರವಪೂರ್ವಕವಾಗಿ ಈ ಸಭೆಗೆ ಇದು ಶ್ರದ್ಧಾಂಜಲಿ ಸಭೆ ಆಗಿ ನಡೆದವರ ಇಂಕಲು ಆ ಪಾತ್ರದ ಮಕ್ಕಳು ಒಂದು ಚಪ್ಪಾಳೆ ತೊಟ್ಟುನ ಬೋಡ್ಸಿ ಅವಜಿ ಕ್ರಮತ್ತು ಓಕೆ ಅಕೇರಿಗೆ ಮಾತೆರಿಗೆ ಪುಷ್ಪ ನಮನ ಕೊಡ್ಕೊಂಚಿನ ಅವಕಾಶ ಉಂಟು ಅಂಚಾಗಿ ಬಿನ್ನೇರ್ಲ ಅದರ ಬಗ್ಗೆ ಸಂಕ್ಷಿಪ್ತವಾದ ಪಾತ್ರನ ಈಗ ಐನದ್ದು ಬೇಗ ಈ ಕಾರ್ಯಕ್ರಮವನ್ನು ಮುಗಿಬೋದು ನೇರವಾದ ಕಾರ್ಯಕ್ರಮದ ಮೂಲಕ ಬಂದುಲೆ ಒಂದು ರಡ್ಡು ಪಾತ್ರ ಅಕಲ್ ಇಲ್ಲದ ಪ್ರತಿನಿಧಿ ಇಲ್ಲ ಉಳ್ಳೇದು ಇಲ್ಲಡು ಅಕಲ್ನ ಇಲ್ಲದ ಪಪ್ಪನು ಜೋಕುಲು ತೂಪುನ ಬೇತೆ ಊರು ದಕ್ಕಲು ತೂತಿನ ಬೇತೆ ಈ ಸಭೆಗೆ ಅಗತ್ಯವಾದ ಇಲ್ಲದಕ್ಕಲು ದಯಬತ್ತೇರು ಬಂಡ ಈತ ದಿನ ಎಂಕಲ್ನ ಇಲ್ಲದ ಪಪ್ಪ ಎಂಚ ಸಾಮಾಜಿಕವಾದ ತೊಡಗಿಸಿದೇರು ಪನ್ಪುನು ಇನಿತ್ತ ದಿನ ಗೊತ್ತಾವಡ ಜೋಕಿ ಐಕಾದ ಅಕ್ಲೇನು ಎದುರುಕುಲ್ಲಾದ ಈ ಕಾರ್ಯಕ್ರಮ ನಡಪುನವು ಅಕಲ ಇಲ್ಲದಕ್ಲೆಲ್ಲ ಅವರಿ ಗೌರವ ಎಂಕಲು ಸ್ವಾಗತ ಮಾಡುವ ಬಂದುಲೆ ರವಿಯಣ್ಣ ಬೊಕ್ಕ ಶಿವಾಜಿ ಕ್ಲಬ್ ಅವು ಒಂಜೇ ಪುದರ್ ಬೇತೆ ಬೇತೆ ದಯಪಂಡ ಈ ಭಾಗೋಡು ಉಪ್ಪುನ ಪ್ರತಿ ಚಟುವಟಿಕೆಗಳು ಬಾರಿ ಸಕ್ರಿಯರಾದಿತ್ತಿನಾರು. ಶಿವಾಜಿ ಕ್ಲಬ್ಬುಡು ಸರಿಸುಮಾರು 26 ವರ್ಷ ಅದೇ 26 ವರ್ಷ ಕಾರ್ಯದರ್ಶಿ ಅದು ಬೇರೆ ಮಂತ್ರಿ ಬಹುಶಃ ಅಧ್ಯಕ್ಷರನಾತೆ ಹೊಣೆಗಾರಿಕೆ ಉಪ್ಪುನಂಚಿನ ಆದ್ರೆ ಈ 26 ವರ್ಷ ಕಾರ್ಯದರ್ಶಿ ಆದ ಪುನಃ ಏತೋ ಅಧ್ಯಕ್ಷರ ಬತ್ತು ಬೇರೆ ಆಡ ಕಾರ್ಯದರ್ಶಿ ಆರ ಅದು ಉಲ್ಲೇರು ಪಂಡ ಆ ಶಬ್ದನ ತುಲೆ ಕಾರ್ಯನು ದರ್ಶನ ಮಲ್ಪುನ ಪದವಿಯು ಇಡೀ ಬೇಲೆನು ತೂವನ್ನು
ಎಂಗ ನೆನಪುಂಡು ಯಾನು ಶಿವಾಜಿ ಕ್ಲಬ್ ಉದಯ ಎತ್ತೋ ವಾರ್ಷಿಕೋತ್ಸವ ನಿರೂಪಣೆಗೆ ಈಜಿನ ಒಟ್ಟಿಗೆ ತೊಡಗಿಸಾನಾಗ ಪ್ರತಿ ಜವಾಬ್ದಾರಿ దగ్గర ಓಡಾಟ ಇತ್ತು ಅವು ಅವಡು ಇಂದು ಅವಡು ಐಕ ಅವಡು ಸ್ವಾಗತ ಭಾಷಣ ಏರುಂದು ಎರಡನ್ನ ಕೆಂಡ ಅವು ರವಿ ಎಣ್ಣುಲ್ಲೇರು ವಂದನಾರ್ಪಣೆ ಏರುಂದು ಕೆಂಡ ಅವು ರವಿ ಎಣ್ಣುಲ್ಲೇರು ಪಂಡ ಆತು ಜವಾಬ್ದಾರಿದ ಪ್ರತಿ ಹಂತನಾರು ನಿಭಾವಣೆ ಮಂತೊಂದು ತಿನ್ನರು ಅತ್ತ ಅಂದೆ ಒಂಜಿ ಏರ ಒಂಜಿ ನಾಯಕರು ಬತ್ತಿರು ಬಂಕ ಈಗ ಒಂಜಿ ಸಚಿವರ ಸಂಸದರ ಬತ್ತಿರು ಅರಡ ಪೋದಿತ ಪಾತ್ರೋಡು ಒಂಜಿ ಮನವಿ ಪತ್ರ ಬರೋಡು ಏರಂದು ಪಂಡಾಗ ರಪ್ಪ ಇಂಗ್ಲೇ ನೆನಪಾಪುದು ರವಿ ಅಣ್ಣ ದಯಪಂಡ ಆರು ನಿಷ್ಠುರವಾದಿ ಅವು ಎಂಚ ಪನ್ನೋಡ ಏನು ಪನ್ನೋಡೆ ಐಟು ರಾಜಿಜ್ಜಿ ಅರಡ ಪಂಪುನ ಬುಡ್ಚ ನಮಕ್ ಬಡಿತ ಪನ್ನೋಡು ಪಂಪುನ ಈ ಜೀವನದೊಟ್ಟಿಗೆ ಬದ್ಧತೆ ಉಂಡತೆ ಅವು ಭಾರಿ ಅಪರೂಪದ ಗುಣ ಅತ್ತ ಅಂದ್ರೆ ಊರುಡು ಆ ಎಡ್ಡೆ ತೊಡಗಿ ಸಾಧಿತಿನ ಪ್ರತಿಯವರೆಲ್ಲ ಲೆತ್ತು ಬಾತಿಲ್ಲ ಎಡ್ಡೆ ಎಂದು ಗೊತ್ತಾಂಡ ಓ ವಿಷಯ ಇಜ್ಜಿನ ವ್ಯಕ್ತಿ ಎಡ್ಡೆ ಎಂದು ಗೊತ್ತಾಂಡ ಈಗ ಮುಕ್ತವಾದ ಪ್ರಶಂಸೆ ಮತ್ತೊಂದಿತ್ತಿನ ಪ್ರತಿ ಚಟುವಟಿಕೆ ಎಂಗಲು ಯಾರು ಗೋಷ್ಠಿ ಮತ್ತೊಂದಿದ್ದೇನೆ ಎನ್ನುವುದಕ್ಕೂ ಆಂಡ ಆರು ಆ ಸಂದರ್ಭಡು ನೆನಪುದಿದು ಪಿರ ಫೋನ್ ಮತ್ತದು ಇದರ ಒಳ್ಳೆ ತಿಕ್ಕನಾಗನು ಇಂಚ ಅಂದೇನು ಪಂಡದು ಪುಗಾರ್ ನಂಚಿನ ಒಂಜಿ ಎಡ್ಡೆ ಮೆಚ್ಚುಗೆ ಮಲ್ಪು ನಂಚಿನ ಗುಣ ಅದಾರಿಗಿತ್ತು ಏನು ಬಾರಿ ಮುಖ್ಯವಾದ ಈ ವಿಚಾರ ಮುಟ್ಟು ಪ್ರಸ್ತಾಪ ಮಾಡ್ಕೊಂಡು ಅರಗೆ ಎಡ್ಡೆ ಬರವಣಿಗಿತ್ತು ಇಂಚಪ್ಪ ಬಾರಿ ದೀರ್ಘಕಾಲ ಅಂದೇನು ಪನಯ ಇಂಚಪ್ಪ ಅವರು ಭಜನೆ ಕ್ಷೇತ್ರಕ್ಕೆ ಬತ್ತಿದ್ದೇನೆ ಅವರಿಟ್ಟಿನ ಬಾರಿ ಮುಖ್ಯವಾದ ಏನು ಉಲ್ಲೇಖ ಮಾಡ್ಕೊಂಡಿತ್ತಿನ ತೊಕ್ಕೋಟದ ವಿದ್ಯಾಗಣಪತಿ ರಾಮ ಮಂದಿರ ಅವನು ರಾಮ ಮಂದಿರದ ರಡ್ಡನೇ ಹಂತದ ಬೆಳವಣಿಗೆದ ಸಂದರ್ಭಡು ಪ್ರತಿ ಗುರುವಾರದ ಅನಿ ಭಜನೆ ಮಲ್ಪರೆ ಅವರು ಒಂತ ಜನ ವ್ಯತ್ಯಾಸ ಏರಪ್ಪ ಪ್ರತಿ ಗುರುವಾರ ಪೊರ್ತುಗಂತನಗ ಕೇನೊಂದಿತ್ತಿನ ಒಂದು ಗಟ್ಟಿದ ಗಡಸುದ ಗಂಭೀರವಾಯಿನ ಧ್ವನಿ ಅವರು ರವಿಯಣ್ಣ ವಾಸವಣ್ಣ ರಾಮಚಂದ್ರಣ್ಣ ರವಿಯಣ್ಣ ಆ ಜೋಡಿ ಅವು ತ್ರಿಮೂರ್ತಿ ತಿಲಕ ಸಾಧಾರಣ ವಾಸವಣ್ಣ ಇಲ್ಲಿ ಬೈತಿರ್ತದೆ ಈ ಮೂವರನ ಧ್ವನಿ ಇಡೀ ತೊಕ್ಕೋಟು ಒಳಪೇಟೆಗೆ ಕೇನೊಂದಿತ್ತು ನಂಚಾದ ಆ ಧ್ವನಿಲ ಎಡ್ಡೆ ಪರಿಚಯ ಬರೀ ಗಡಸುದ ಏತೋ ಪದನ ಅವ್ರು ಹೊಸತಾದ ಪ್ರಯೋಗ ಮಾಡ್ತಿತ್ತೇರು ಹೊಸತಾದ ರಾಗ ಮಾಡ್ತಿತ್ತೇರು ಪದನ ಅವ್ರು ಸ್ವಂತ ಬರೆದಿತ್ತೇರು ವಿಶೇಷದಾದ ಗೊತ್ತುಂಡೆ ಕೋಡೆದ ದಿನ ತೀರ್ಪು ಏನಂಚೆ ಸೀತಾರಾಮಣ್ಣಲ್ಲ ಈ ಬೇರೆ ಇತ್ತೇರು ಅವ್ರು ತುಳುತ್ತ ಏತೋ ನಾಟಕ ಪದ್ಯ ಬರೀತೀರ ಕೋಡೆ ನೆನಪು ಮಾಡ್ತುಂಡ ತುಂಬೇ ಇರಲ್ಲ ಅವೇ ನಮೂನೆದ ಸಾಹಿತ್ಯಿಕ ಕಲಾ ಪ್ರತಿಭೆ ನಾಟಕದ ಬಗ್ಗೆ ಅಭಿರುಚಿ ಇತ್ತು ನನ್ನ ಸ್ವಂತ ವಿಮರ್ಶಾ ಕ್ರಮ ಇತ್ತು ಅತ್ತಂದೆ ಏತೋ ಪದ್ಯ ಹಿಂಗೇತೋ ವಾಟ್ಸಪ್ ಕಡೆ ಕೊಡ್ತಿತ್ತು ಹೆಂಗೆ ತಿದ್ದು ಬರಲ್ಲ ಕೊಂಚ ರೂಪಗಳು ಆರೇ ಬರದ ಆರು ಪದ ಪನ್ಪುನಿತ್ತು ನಿತ್ಯಾನಂದ ಯೋಗ ಮಂಡಲದ ನಿತ್ಯ ಸುವರ್ಣ ಪನ್ಪುನಂಚಿನ ಒಂಜಿ ಸ್ಮರಣ ಸಂಚಿಕೆಡು ಆರು ಹಾಯಿ ತೊಕ್ಕೋಟು ಒಂದು ಲೇಖನ ಬರೆದಿತ್ತೇವೆ ಅವು ಬಾರಿ ಪೊರ್ಲು ತೊಕ್ಕೋಟುನು ಆರು ತೂತಿನ ಬಗ್ಗೆ ಅದು ಬಾರಿ ಅಪರೂಪದ ದಾಖಲೆ ಅವೇ ಪುಸ್ತಕಡು ಅಂದಿನ ತೊಕ್ಕೋಟು ಒಂದು ಸೀತಾರಾಮಣ್ಣರ ಬರೆದಿತ್ತು ತುಳಿ ಹೆಂಚಿನ ಒಂದು ವೈಪರೀತ್ಯ ತುಳಿ ಒಂದೇ ಕಾಲೋಗಕ್ಕಲ್ಲಿ ಇರುವರು ಪೋಯರು ತೊಕ್ಕೋಟುನು ಸೀತಣ್ಣನ ಕಾಲೋಡು ರವಿಯಣ್ಣನ ಕಾಲೋಡು ಎಂಚೆತ್ತುನು ಪನ್ಪುನ ಪರಿಚಯ ಇಂದು ಒಂದೇ ಅರ್ಥೋಡು ನನ್ನ ದುಂಬುಗು ಬರ್ಪು ನಕ್ಲೇಗೆ ತೊಕ್ಕೋಟದ ಬಗ್ಗೆ ಒಂದು ತೆರೆಯೋನೆರೆ ಜೋಕ್ಲೇಗೆ ಜವನೆರೆ ಒಂದು ಎಡ್ಡೆ ಆಧಾರ ಅಂದ್ರೆ ಅದು ಎಣ್ಣುವೆ ಅಂಚಾದು ಬಾರಿ ದುಃಖ ಆಪುದು ಆರು ಎಡ್ಡೆ ಒಡನಾಟ ಅಡಿತದು ಈ ಶಿವಾಜಿ ಫ್ರೆಂಡ್ಸ್ ಸರ್ಕಾರದ ಮಲ್ಲ ಆಧಾರ ಬಹುಶಃ ಇನಿ ಯಾರು ಮೂಲ ಈ ಕಾರ್ಯಕ್ರಮ ಸುಧಾರ್ತೊಂದುಲ್ಲೆ ಖಂಡಿತವಾದ ಇತ್ತದ ಆರು ಇಂದನು ಸುಧಾರ ಕೊಡಿತ್ತು ಇಂಗ್ಲಮ ಇದನ್ನು ಒತ್ತೊಂದು ಪ್ರತಿ ಸಭೆಯಲ್ಲಿ ಎತ್ತೊಂದಿತ್ತಿನ ಆರು ಸುಧಾರ್ತೊಂದಿತ್ತೀನಿ ಅವ್ರು ನಾನು ಒಂದು ಪರಕ್ಕೆ ದಾದಂಡ ಇತ್ತಿನ ಈಗ ಪ್ರಾರ್ಥನೆ ಅಜ್ಜನ ಎದುರು ಮತ್ತೊಂದಿತ್ತಿನ ಆರು ಪ್ರತಿ ಸಲ ಅಜ್ಜನ ಎದುರು ಏನಾಂಡ ಗಣ್ಯರು ಬತ್ತುಪುನ ಅಕ್ಳು ಪ್ರಾರ್ಥನೆ ಮಂತ್ರ ಪ್ರಸಾದ ಕೊಡ್ಪುನ ಕ್ರಮ ಎತ್ತುಕೊಂಡು ಅಕ್ಲ ಪಿರೋರ ಬರ್ಕಾದ ಆ ಪ್ರಾರ್ಥನೆಗೆ ಏನಾಗಲಿ ಆ ನಮ್ಮನೆ ಒಂಜಿ ಪ್ರತಿ ಉರಿಯನ ಬಗ್ಗೆ ಕಾಳಜಿ ಇರ್ಬೋದು ಇಂದು ಭಾರಿ ಅಪರೂಪದ ವಿಚಾರ ಒಬ್ಬ ದಾಖಲೆ ದೀಪುನ ವಿಷಯ ಬಹುಶಃ ಇಲ್ಲದ ಕ್ಲೆಗಳಿಂದು ಗೊತ್ತು ಎಟ್ಟೆ ದಾಖಲೆ ದಿವೊಂದಿತ್ತಾರೆ ಈ ಕ್ಲಬ್ಬುದ ಪ್ರತಿ ಚಟುವಟಿಕೆ ಲೆಕ್ಕಾಚಾರನ ಪುರ ದಿವೊಂದಿತ್ತಿನಾರು ಬರವಣಿಗೆದೊಂದು ಮಲ್ಲ ಕೌಶಲ್ಯ ಅರಗಿತ್ತಿರು ಇದು ಒಂದು ವ್ಯಕ್ತಿಗೆ ಬೋಡಿತ್ತಿನ ಅಂಚಿನ ಒಂದು ಪದವಿಡುಪುನ ವ್ಯಕ್ತಿಗೆ ಬೋಡಿತ್ತಿನ ಅಂಚಿನ ಬಾರಿ ಮಲ್ಲ ಒಂಜಿ ಅರ್ಹತೆ ಎಂದು ಅಲ್ಲಿ ಹೇಳುವೆ ಅಂಚಾದ ಇನ್ನಿತ ದಿನ ಆರ್ನ ಒಂದು ಗೌರವ ಈ ಸಭೆ ನಮ್ಮ ಸೇರೋಣ ಅರ್ನ ಬಗ್ಗೆ ಒಂದು ಜಾತಿ ವಿಚಾರ ಇತ್ತು ತಿರಿಯ ದಯಪಂಡ ಒಂದು ಜಾತಿ ಹೊಸ ಏರಾಂಡ ಇತ್ತನ ಅಕ್ಲೆಗೆ ಈ ವಿಚಾರ ಗೊತ್ತು ಒಂದು ವ್ಯಕ್ತಿ ತೀರ್ಪೊಂಡ ಬಹುಶಃ ಲಲಿತ ಅಕ್ಕಲ್ಲ ಇಲ್ಲದ ಮಾತ್ರ ನಷ್ಟ ಉಳಿತು ನ್ಯಾಯವಾದ ತುಂಡ ಆಯ ಖಾಲಿ ಕುಟುಂಬ ಸೀಮಿತ ಆದಿತ್ತು ಆಯ್ನ ಇಲ್ಲದ ಅಕ್ಲೆಗೆ ಮಾತ್ರ ನಷ್ಟ ಆಂಡ ಆಯ ಸಮಾಜದ ಆಸ್ತಿ ಆ ಪಾಪೇನ ಅಪ್ಪ ಇಡೀ ಊರಿಗೆ ನಷ್ಟ ಪುಲೆ ಇಂಚಿನ ಭಾಗ್ಯ ಅಂದ ನಮ್ಮ ಹೆಣ್ಣೋರು ನಮ್ಮ ಇತ್ತು ಜನ ಈ ಐತಾರದ ದಿನ ಬತ್ತು ಮುಡಿಸಿರೋದು ಒಂದು ವ್ಯಕ್ತಿ ತೀರ್ಬೋಯಿನ ಕಾರಣ ತುಲೆ ಅಪ್ಪ ಇಂಕಲ್ಲ ಮಾತಾಡ ಆಸಕ್ತಿ ಆ ಕುಟುಂಬದ ನಷ್ಟ ಆಗ್ತವೆ ಇಡೀ ತೊಕ್ಕೋಟು ನಷ್ಟ ಇಂಚ ಬದುಕೊಡ ಇಂಚ ಬದುಕು ಎಲ್ಲ ಗೊತ್ತಿದ್ದಿ ಎಲ್ಲ ಈ ಕೊರೋನಾದ ಇಂಚ ಒಂದು ಕುಂಡು ಎಲ್ಲೇದು ಇಂಕಲ್ಲ ಬದುಕಿದ ನಂತರ ಇಂಚಿನ ವ್ಯವಸ್ಥೆ ಉಂಡ ಭಾಗ್ಯ ಉಂಡಕ್ಲೆ ಗೊತ್ತಿದ್ದಿ ಆಂಡ ಅದಕ್ಕೆ ತಿಕ್ಕದನ್ನು ಪನ್ಕೊಂಡು ಇಂಕಲ್ಲ ಸಂತೋಷನ ಪಡೆಯೋದು ಅಂಚಾದು ಇನ್ನಿತ ದಿನ ಉಪಸ್ಥಿತಿ ಉಪ್ಪುನಂಚಿನ ಉಳ್ಳಾರ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರಾಯಿನಂಚಿನ ಹಾಜಿ ಗೌರವಾನ್ವಿತರಾಯಿನಂಚಿನ ಅಬ್ದುಲ್ ರಶೀದ್ ಆರು ಅರೆಗೊಂದು ನುಡಿ ನಮನ ಕೊಡುವುದು ಎರಡ ಗೌರವದ ಪ್ರಾರ್ಥನೆ. ಈ ಒಂದು ಶಿವಾಜಿ ಕ್ಲಬ್ಬಿನ
ಕಾರ್ಯದರ್ಶಿಯಾಗಿ ಆಕಸ್ಮಿಕ ಮರಣಕ್ಕೆ ಬಲಿಯಾದಂಥ ರವೀಂದ್ರರವರ ಸಂತಾಪ ಸೂಚಕ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಅವರ ಕುಟುಂಬಸ್ಥರೇ, ಅದೇ ರೀತಿ ಸಂಸ್ಥೆಯ ಪದಾಧಿಕಾರಿಗಳೇ, ಇನ್ನಿತರ ಬೇರೆ ಬೇರೆ ಸಂಸ್ಥೆಯಿಂದ ಬಂದಂಥ ಪದಾಧಿಕಾರಿಗಳೇ, ಕೌನ್ಸಿಲರ್ಗಳೇ, ಮಾಜಿ ಕೌನ್ಸಿಲರ್ಗಳೇ, ನುಡಿನಮನದಲ್ಲಿ ಮಾತಾಡಲಿಕ್ಕೆ ಬಹಳಷ್ಟು ವಿಚಾರಗಳಿರ್ತದೆ. ಅದು ಒಂದೊಂದು ಕ್ಷೇತ್ರವನ್ನು ಅನುಸರಿಸಿಕೊಂಡು ಇದ್ದಂಥ ವ್ಯಕ್ತಿಗಳ ಬಗ್ಗೆ ಅದನ್ನು ಅನುಸರಿಸಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬೇಕಾಗ್ತದೆ. ಇಲ್ಲಿ ಬೇರೆ ಬೇರೆ ರೀತಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಶ್ರೀಯುತ ರವೀಂದ್ರರವರು 26 ವರ್ಷಗಳ ಕಾಲ ಇಲ್ಲಿ ಕಾರ್ಯದರ್ಶಿ ಆಗಿದ್ದಾರೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಅದು ಅವರ ಸೇವೆಯನ್ನು ಕಂಡು ಸಂಸ್ಥೆಯ ಬಾಕಿದ್ದ ಸದಸ್ಯರುಗಳು ಅವರನ್ನು ಕಾರ್ಯದರ್ಶಿಯನ್ನಾಗಿ ಮರುನೇಮಕ ಮಾಡಿರ್ಬೋದು. ಇಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ, ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಅನುಭವ ಮತ್ತು ನೈಪುಣ್ಯತೆ ಅದು ಸಾಧಾರಣ ಜನರಿಗೆ ಅದು ಯಾರಿಗೂ ಬರುವುದಿಲ್ಲ. ಯಾರಿಗಾದರೂ ಒಂದೊಂದು ಕಲೆ ಇರ್ತದೆ, ಒಂದೊಂದು ನೈಪುಣ್ಯತೆ ಇರ್ತದೆ. ಎಲ್ಲ ರಂಗಗಳಲ್ಲಿ ಕೂಡ ಕೆಲಸ ಮಾಡುವಂಥ ನೈಪುಣ್ಯತೆ ಅದು ರವೀಂದ್ರರವರದ್ದು ಒಂದು ಮಹಾ ಸಾಧನೆ ಅಂತ ನಾವು ಎಣಿಸಬೇಕಾಗಿದೆ. ಇವತ್ತಿನ ಈ ಕಾಲದಲ್ಲಿ ಒಬ್ಬ ಮನುಷ್ಯ ಒಂದು ಸಂಸ್ಥೆಯಲ್ಲಿ ಸಂಸ್ಥೆ ಉಳಿಯುವುದೇ 1-2 ವರ್ಷಗಳ ಕಾಲ. 100 ಸಂಸ್ಥೆಗಳು ಹುಟ್ಟಿ ಬೆಳೆಯುವುದನ್ನು ನಾವು ಕಾಣ್ತೇವೆ. ಅದರಲ್ಲಿ ನಿಮ್ಮ ಭಗವತಿ ಶಿವಾಜಿ ಕ್ಲಬ್ ಬಹಳ ಸುದೀರ್ಘವಾದಂಥ ಸೇವೆ ಮಾಡುವಂಥದ್ದು ನಾವು ಕಂಡಿದ್ದೇವೆ. ಅದು ಒಂದು ಭಾಗ್ಯವೇ. ಎಲ್ಲ ಪದಾಧಿಕಾರಿಗಳ ಸಮ್ಮೇಳನ ಸರಿ ಇಲ್ಲ ಇದ್ದರೆ ಅದು ಮುಚ್ಚಿ ಹೋಗ್ತದೆ. ಆದರೆ ಕಾರ್ಯದರ್ಶಿಯವರ ನೈಪುಣ್ಯದಿಂದಾಗಿ ಈ ಸಂಸ್ಥೆ ಇಷ್ಟು ವರ್ಷ ಮುಂದೆ ಬಂದಿದೆ ಅಂತ ಹೇಳಿಕೊಂಡ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಪೂಜಾ ಕಾರ್ಯಕ್ರಮ ಇರಲಿ, ಭಜನೆಯಲ್ಲಿ ಇರಲಿ, ಈಗ ಪ್ರಸ್ತಾವನೆ ಮಾಡಿದ ಡಾಕ್ಟರ್ ಹೇಳಿದರು, ಇತ್ತೀಚೆಗೆ ಡಾಕ್ಟರೇಟ್ ಪದವಿ ಪಡೆದುಕೊಂಡ ಅರುಣ್ ಕುಮಾರ್ ಅವರು ಮಾತಾಡಿದ್ರೆ ಬೇರೆ ಯಾರು ಹೇಳಲಿಕ್ಕಿಲ್ಲ. ಆದರೆ ಆ ಒಂದು ನೈಪುಣ್ಯತೆಯನ್ನು ಹೊಂದಿದ ಜನರ ಮೇಲೆ ವಿಶ್ವಾಸ, ಪ್ರೀತಿ ಇಟ್ಟಂಥ ಅವರ ಒಂದು ರೀತಿ, ಅವರ ಕಾಣಲಿಕ್ಕೆ ದೊಡ್ಡ ಗಡಸುತನ ಇದ್ದರೂ ಅವರ ಮನಸ್ಸು, ಹೃದಯ ಬಹಳ ಮೆದುವಾಗಿತ್ತು ಅಂತ ಹೇಳುವುದಂದರೆ ಅವರು ಎಲ್ಲರೊಟ್ಟಿಗೂ ಬಹಳ ಪ್ರೀತಿಯಿಂದ ನಡೆಯುವಂಥದ್ದು, ಬೆರೆಯುವಂಥದ್ದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಸಮಯ ಕೂಡ ಸರಿ ಇಲ್ಲ, ಇಲ್ಲಿ ಕೂತ್ಕೊಳ್ಳೋದು ವ್ಯವಸ್ಥೆಯು ಕೂಡ ಈ ಸರದಲ್ಲಿ ಸರಿ ಇಲ್ಲ. ಹೆಚ್ಚಿಗೆ ಏನು ಮಾತಾಡದೆ ರವೀಂದ್ರರವರ ಸಾರ್ಥಕ ಜೀವನ 26 ವರ್ಷಗಳಲ್ಲಿ ಇಲ್ಲಿ ಸೇವೆ ಮಾಡಿದ್ದಿರಲಿ ಅಥವಾ ಅವರ ಕುಟುಂಬದೊಂದಿಗೆ ಅವರ ಜೀವನ ಪರ್ಯಂತ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳು ಪರಮಾತ್ಮ ಮೆಚ್ಚುವಂಥದ್ದಾಗಲಿ, ಆ ಮೂಲಕ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ. ಅದೇ ರೀತಿ ಅವರ ಮುಂದಿನ ಆ ಒಂದು ಯುಗ ಕಾಲ ಅವರಿಗೆ ಸ್ವರ್ಗೀಯ ಜೀವನವಾಗಲಿ ಅಂತೇಳಿ ನಾನು ಹಾರೈಸುತ್ತಾ, ನಾವು ಇಲ್ಲಿ ಸೇರಿದ ಪ್ರತಿಯೊಬ್ಬರು ಕೂಡ ಈ ಒಂದು ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಚಿಂತನೆ ಮಾಡುವಂಥ ಒಂದು ಬಹಳ ಅಗತ್ಯ ಇದೆ. ಈ ಭೂಮಿಯ ಮೇಲೆ ಒಬ್ಬ ಮನುಷ್ಯನಾಗಿ ಹುಟ್ಟಿ ಬಾಳ್ಬೇಕಿದ್ರೆ ಅದು ಭಗವಂತನ ಸೃಷ್ಟಿಯ ಕಾರಣದಿಂದಾಗಿದೆ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಸೃಷ್ಟಿ ಕೂಡ ಅದು ಭಗವಂತನಿಂದ ಆಗುವಂಥದ್ದು. ಈ ಭಗವಂತನ ಮಾನವ ಸೃಷ್ಟಿ ನಾನು ತಿಳಿದ ಪ್ರಕಾರ
ಭಗವಂತನಿಗೆ ಆರಾಧನೆ ಮಾಡಲಿಕ್ಕೆ ಬೇಕಾಗಿ ಮಾಡಿದಂಥ ಒಂದು ಜೀವವಾಗಿದೆ. ಹಾಗಾಗಿ ನಾವೆಲ್ಲರೂ ಅವರವರ ಧರ್ಮಕ್ಕೆ ಅನುಸರಿಸಿಕೊಂಡು ಜಾತಿ ಧರ್ಮವನ್ನು ಬಿಟ್ಟು ಎಲ್ಲವನ್ನು ಬದಿಗೊತ್ತಿ ಅವರವರ ಧರ್ಮ ಪ್ರಕಾರ ಭಗವಂತನನ್ನು ಆರಾಧಿಸುವ ಕೆಲಸಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಭಗವಂತನನ್ನು ಅರಿಯುವಂಥದ್ದು, ಭಗವಂತನ ಬಗ್ಗೆ ನಾವು ಒಂದು ವಿಶ್ವಾಸ ಇಡುವಂಥ ಕೆಲಸವನ್ನು ನಾವು ಬಹಳಷ್ಟು ಮಾಡಬೇಕಾಗಿದೆ. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಈ ಒಂದು ಕೊರೋನಾದ 2 ವರ್ಷದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕಳ್ಕೊಂಡಂಥ ಅತಿ ಅಮೂಲ್ಯವಾದ ಜೀವಗಳಷ್ಟು, ಅದರಲ್ಲೂ ಕೂಡ ಯುವಕ ಮಿತ್ರರು ನಾವು ಎಷ್ಟು ಜನರನ್ನು ನಾವು ಕಳ್ಕೊಂಡಿದ್ದೇವೆ. ದೇವರಿಗೆ ಈ ಒಂದು ವೈರಾಣನ್ನ ಅಳಿಸಿ ಹಾಕಲಿಕ್ಕೆ 1 ನಿಮಿಷ ಕೂಡ ಬೇಡ. ನಾವು ಆಲೋಚನೆ ಮಾಡಬೇಕಾಗಿದೆ. ಕಣ್ಣಿಗೆ ಕಾಣದಂಥ ವೈರಸ್ಸು ಭಗವಂತ ನಮಗೆ ಸೃಷ್ಟಿ ಮಾಡಿ ಕಳಿಸಿದ್ದಾನೆ, ಯಾತಕ್ಕಾಗಿ ಕಳಿಸಿರಬಹುದು ಎಂಬ ಚಿಂತನೆಯನ್ನು ನಾವು ಮಾಡಬೇಕಲ್ಲದೆ, ಅದು ದೈವ ಆರಾಧನೆಯಿಂದ ಅದನ್ನು ದೂರ ಮಾಡಬೇಕಲ್ಲದೆ, ನನ್ನ ತಿಳುವಳಿಕೆ ಪ್ರಕಾರ ಬಜಾರನ್ನು ಬಂದ್ ಮಾಡಿ, ಅಂಗಡಿಯನ್ನು ಬಂದ್ ಮಾಡಿ, 2 ಗಂಟೆ 4 ಗಂಟೆ ಇವರಿಗೆ ಬೇಕಾದ ಹಾಗೆ ಒಂದೊಂದು ಸಮಯವನ್ನು ಫಿಕ್ಸ್ ಮಾಡಿ ಈ ವೈರಸನ್ನು ದೂರ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಒಂದು ಕಷ್ಟವನ್ನು ಸುಖವನ್ನು ಕೊಡುವಂಥವರು ಭಗವಂತನಾಗಿದ್ದಾನೆ. ಆ ಕೊಟ್ಟ ಕಷ್ಟವನ್ನು ಅಳಿಸಲಿಕ್ಕೆ ನಾವು ಭಗವಂತನ ಮೊರೆ ಹೋಗಬೇಕಾಗಿದೆ. ಆ ರೀತಿಯ ಕೆಲಸ ನಾವು ನೀವೆಲ್ಲ ಬಂದ್ ಮಾಡಬೇಕು. ಯಾಕೆಂದ್ರೆ ಎಲ್ಲ ಕಡೆ ಈಗ ಆರಾಧನೆಗಳನ್ನು ಬಂದ್ ಮಾಡಿಕೊಂಡು ನಾವು ನಮ್ಮಷ್ಟಿಗೆ ತಿರುಗಿಕೊಂಡು ನಮ್ಮ ಕೆಲಸ ಮಾಡಿಕೊಂಡು ಹೋದರೆ ಸೃಷ್ಟಿಕರ್ತನ ಆರಾಧನೆಗೆ ಬೆಲೆ ಇರುವ ಈ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ನಾನು ಯಾರಿಗೂ ಸವಾಲು ಹಾಕುವಂಥದ್ದಲ್ಲ. ಅದು ನಾವು ಆರಾಧನಾಲಯಕ್ಕೆ ಹೋಗ್ಲಿಕ್ಕೆ ಆಗದಿದ್ದರೂ ಕೂಡ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ನಾವು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು, ನಮ್ಮ ಊರಲ್ಲಿ ಸೌಹಾರ್ದತೆಯಿಂದ ಜಾತ್ಯತೀತ ಮನೋಭಾವನೆಯಿಂದ ನಾವು ಇವೆಲ್ಲ ಕೂಡಿ ಬಾಳೋಣ ಅಂತ ಹೇಳುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಅಗಲಿದಂಥ ನಮ್ಮ ಸಂಮಿತ್ರ ರವೀಂದ್ರವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ ಅಂತೇಳಿ, ಅವರ ಕುಟುಂಬಸ್ಥರಿಗೂ ಅದೇ ರೀತಿ ಅವರ ಕುಟುಂಬಸ್ಥರು ಕೂಡ ಅವರ ದುಃಖ ದುಮಾನಗಳನ್ನು ಮರೆತು ಅವರಿಗೆ ಒಂದು ಸುಖ ಶಾಂತಿಯನ್ನು ನೀಡಲಿ, ಅವರಿಗೆ ತಾಳ್ಮೆಯ ಒಂದು ಶಕ್ತಿಯನ್ನು ಕೂಡ ನೀಡಲಿ ಅಂತ ಹಾರೈಸಿ, ಮುಂದಿನ ದಿನಗಳಲ್ಲಿ ರವೀಂದ್ರವರ ಮಾರ್ಗದರ್ಶನದಂತೆ ನೀವು ಅವರ ಮಕ್ಕಳು ಕುಟುಂಬಸ್ಥರು ಮುನ್ನಡೆಯಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟು ವಿವರಗಳು ಬರಬೇಕಿದ್ರೆ ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ ಅವರ ಆತ್ಮೀಯರೊಬ್ಬರು ಮಾತಾಡಬೇಕು. ಹಾಗಾಗಿ ಶಿವಾಜಿ ಫ್ರೆಂಡ್ ಸರ್ಕಲ್ನ ಪ್ರತಿನಿಧಿಯಾಗಿ ಸಿರಿಲ್ ರಾಬರ್ಟ್ ಡಿಸೋಜ ಅವರು ನಮ್ಮ ಒಟ್ಟು ಅನುಭವವನ್ನು ಒಂದು ಹಂಚಿಕೊಳ್ಬೇಕಾಗಿ ಅವರಲ್ಲಿ ಕೋರಿಕೆ. ಎಲ್ಲರಿಗೂ ಶುಭ ದಿನವನ್ನು ಕೋರ್ತಾ ಈ ದಿನ ಸಂತಾಪ ಸಭೆಯಲ್ಲಿ ತಮ್ಮೆಲ್ಲರನ್ನು ನಾನು ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಾ ಹಾಗೂ ದುಃಖಿಸುತ್ತಾ ಕುಟುಂಬಸ್ಥರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ, ನಾನು ಈ ರವೀಂದ್ರ ಬಗ್ಗೆ 2 ಮಾತು ಹೇಳಲು ಇಚ್ಛೆಪಡ್ತೀನಿ. ಅದು ಮೊದಲು ಈ ಸಂಸ್ಥೆಯು 1977ರಲ್ಲಿ ಆರಂಭವಾದ ಈ ಸಂಸ್ಥೆ, ಇದರಲ್ಲಿ ಅನೇಕರು ದುಡಿದು ಮಡಿದಿದ್ದಾರೆ. ಈ ಮಡಿದವರನ್ನು ನೆನೆಸಿ ನಾನು ಈ ರವೀಂದ್ರ ಜೊತೆಗೆ ಅವರಿಗೂ ಈ ಗಾಢ ಶೋಕವನ್ನು ವ್ಯಕ್ತಪಡಿಸುತ್ತಾ, ನನ್ನ ರವೀಂದ್ರರ 2 ಅನಿಸಿಕೆಗಳನ್ನು ನಾನು ಹೇಳಲು ಇಚ್ಛಪಡ್ತೇನೆ. ರವೀಂದ್ರರವರು 1977ರಲ್ಲಿ ಸ್ಥಾಪನೆಗೊಂಡ ಈ ಸಂಸ್ಥೆಯು ಪ್ರಥಮ ಕಬಡ್ಡಿ ಆಟದ ಉಮ್ಮನದಿಂದ ಪ್ರಾರಂಭಗೊಂಡು ಕರ್ನಾಟಕ ರಾಜ್ಯ ಕರಾವಳಿ ಪ್ರದೇಶಗಳಾದ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹೆಸರು ಗಳಿಸಿದ್ದ ತದನಂತರ ಇತ್ತೀಚೆಗೆ ಕಳೆದ 5 ವರ್ಷಗಳಿಂದ ಈ ಹಿಂದೆ ನಂಬಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಸ್ವಾಮಿ ಕೊರಗಜ್ಜ ಇವರ ಗುಡಿಯನ್ನು ಸ್ಥಾಪಿಸಿ ಸಾವಿರಾರು ಭಕ್ತರು ನೆರೆದು ಕಳೆದ 5 ವರ್ಷಗಳಿಂದ ವಾರ್ಷಿಕ ಕೋಲವನ್ನು ಆಚರಿಸುತ್ತಾ ಇತ್ತೀಚೆಗೆ ಈ ಸನ್ನಿಧಿ ಕೂಡ ಅತಿ ಯಶಸ್ವಿಯಾಗಿ ಸಾರ್ವಜನಿಕರಿಂದ ಭಕ್ತಿ ನಂಬಿಕೆಗೆ ಪಾತ್ರವಾಯಿತು. ರವೀಂದ್ರ ಭಟ್ನಾಗರ್ ಇವರು ತಮ್ಮ ಬಾಲ್ಯದಲ್ಲಿ ಕ್ರೀಡೆಯನ್ನು ಹವ್ಯಾಸಿಯಾಗಿಟ್ಟು ಕಬಡ್ಡಿ ಆಟದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದು
ಹುದ್ದೆಯಲ್ಲಿ ಮರದ ಕೆಲಸ ಕಾರ್ಪೆಂಟರ್ ಮಾಡುತ್ತಾ ತಮ್ಮ ಭಟ್ನಗರದ ನಿವಾಸ ಪಕ್ಕ ಸ್ವಂತ ಫರ್ನಿಚರ್ ಅಂಗಡಿ ಹೊಂದಿದ್ದು, ತದನಂತರ ಇವರ ಸ್ವಂತ ತನ್ನ ತಮ್ಮ ನಿಧನರಾದ ಬಳಿಕ ತೊಕ್ಕೋಟು ಹೊಲಪೇಟೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸದಸ್ಯರಿಗೆ ಆರ್ಥಿಕ ನೆರವು ನೀಡುತ್ತಿದ್ದು, ಜೊತೆಗೆ ಫೈನಾನ್ಸ್ ಹಣಕಾಸಿನ ವ್ಯವಹಾರ ನಡೆಸಿಕೊಂಡು ಬಂದು ಜೀವನಕ್ಕೆ ದಾರಿ ಮಾಡುತ್ತಿದ್ದರು. ಇವರಿಗೆ ಪತ್ನಿ, 2 ಗಂಡು ಮಕ್ಕಳು ಇಲ್ಲೇ ಇದ್ದಾರೆ, ಲಲಿತ್ ಮತ್ತು ಲಲಿತ್. ಇನ್ನು ಮಗಳೊಬ್ಬಳು ರಾಶಿ. 3 ಮಕ್ಕಳು ಇವರು. ಒಬ್ಬಳು ಮಗಳು SLC ಓದ್ತಿದ್ದಾಳೆ, 2 ಮಕ್ಕಳು ಇಂಜಿನಿಯರಿಂಗ್ ಪದವಿ ಮಾಡಿಕೊಂಡು ಒಬ್ಬರು ನಮ್ಮ ಗಲ್ಫು ರಾಷ್ಟ್ರದಲ್ಲಿ ಈಗಾಗಲೇ ನಮ್ಮ ಜೊತೆಯಿದ್ದಾರೆ, ಇಂಜಿನಿಯರಿಂಗ್ ಹುದ್ದೆಯಲ್ಲಿದ್ದಾರೆ. ಇವರು ಶಿವಾಜಿಪುರ ಸರ್ಕಲ್ ಪಕ್ಕದಲ್ಲೇ ವಾಸ ಮಾಡುತ್ತಿರುವ ಒಂದು ಹಿರಿತನದ ಕುಟುಂಬ. ಈ ಸದಸ್ಯ ರವಿ ಬಾಲ್ಯದಿಂದಲೇ ಈ ಸಂಸ್ಥೆಯಲ್ಲಿ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸುತ್ತಿದ್ದ. ಸದಸ್ಯರಾಗಿ ಸೇರಿಕೊಂಡು ಪ್ರತಿದಿನ ಸಂಸ್ಥೆಗೆ ದೇವರ ಪ್ರಾರ್ಥನೆ, ಪುಟಕ್ಕೆ ಪೂಜೆ ಮಾಡಿಕೊಂಡು ಪ್ರತಿದಿನ ಬಂದೇ ಬರುತ್ತಿದ್ದರು. ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತು 26 ವರ್ಷಗಳ ಅವಧಿಗೆ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸಿದರು. ಇವರಿಗೆ ಭಜನೆ, ಕವನ ಬರೆಯುವ ಹವ್ಯಾಸ ಮತ್ತು ಉದಾಹರಣೆ. ಶ್ರೀ ನಿತ್ಯಾನಂದ ಯುವಕ ಮಂಡಲ ರಿಜಿಸ್ಟರ್ಡ್. ಇವರ ಸುವರ್ಣ ಮಹೋತ್ಸವಕ್ಕೆ ಇವರು ಲೇಖನ ಬರೆದಿದ್ದಾರೆ. ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಡಿ ವರ್ಗ ಸರ್ಕಾರಿ ನೌಕರ ಸಂಘದ ವಜ್ರ ಮಹೋತ್ಸವದ ಸ್ಮರಣ ಸಂಚಿಕೆಯಲ್ಲಿ ಕೂಡ ಇವರು ವಿಸ್ಮಯ ಎಂಬ ಒಂದು ಲೇಖನವನ್ನು ಬರೆದಿದ್ದಾರೆ. ಹೀಗೆ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವವರು. ಇವರಿಗೆ ಮದುವೆ ಇನ್ನಿತರ ಕಾರ್ಯಕ್ರಮದಲ್ಲಿ ಹಾಡನ್ನು ಆಡುವ ಹವ್ಯಾಸ ಬಿಟ್ಟುಕೊಂಡಿದ್ದರು. ತುಳು ಕಂಕಣಿ ಪದ್ಯಗಳನ್ನು ಆಡ್ತಿದ್ದರು. ಬರುತ್ತಾ ಕಬಡ್ಡಿ ಆಟಕ್ಕೆ ಪ್ರೋತ್ಸಾಹ, ಸಂಘದ ವಾರ್ಷಿಕೋತ್ಸವ ಮಾಡುವ ಹಂಬಲ. ತದನಂತರ ಸ್ವಾಮಿ ಕೊರಗಜ್ಜ ಶಿವಾಜಿ ಸೇವಾ ಸಮಿತಿಯು ಶ್ರೀ ಆನಂದ ಧರ್ಮನಗರ ಮಾಜಿ ಅಧ್ಯಕ್ಷರು. ಇವರ ಅಧ್ಯಕ್ಷತೆಯಲ್ಲಿ ಪೂಜಾ ಕಟ್ಟಡ ಶಂಕುಸ್ಥಾಪನೆ ಸನ್ನಿಧಿಯನ್ನು ಹೆಚ್ಚಿನ ಮುತುವರ್ಜಿಯಿಂದ ಪೂಜಾ ಕಟ್ಟಡ ಶಂಕುಸ್ಥಾಪನೆ ಜೀರ್ಣೋದ್ಧಾರ ಕಾರ್ಯದಲ್ಲಿ ಹೆಚ್ಚಿನ ಮುತುವರ್ಜಿಯಿಂದ ಎಲ್ಲ ಸದಸ್ಯರನ್ನು, ಊರಿನವರನ್ನು ಸಹಕಾರದಿಂದ ಇವರ ಮುಂದಾಳುತನದಿಂದ ನೆರವೇರಿಸಿ ಸುಂದರವಾದ ಸ್ವಾಮಿ ಕೊರಗಜ್ಜ ಪೂಜಾ ಸ್ಥಳವನ್ನು ನಿರ್ಮಿಸಿದರು. ಕೊರೋನಾ ಮಹಾಮಾರಿ ರೋಗದ ಸಂದರ್ಭದಲ್ಲಿ ಕಳೆದ ವರ್ಷ ಇವರ ನಾಯಕತ್ವದಲ್ಲಿ ಸುಮಾರು 106 ಬಡ ಕುಟುಂಬಗಳಿಗೆ ಹುಡುಕಿ ಆಯಾ ಪ್ರದೇಶಗಳಲ್ಲಿ ಹುಡುಕಿ ಅವರಿಗೆ ಅಕ್ಕಿ ವಿತರಣೆ ಮಾಡುವ ಕಾರ್ಯದಲ್ಲಿ ರೂವಾರಿಯಾಗಿದ್ದರು. ಇದೇ ಜನವರಿ ತಿಂಗಳಲ್ಲಿ ನಮ್ಮ ಇಲ್ಲೇ ಈ ಸನ್ನಿಧಿಯಲ್ಲಿ ಈ ಕೊರೋನಾ ಮಹಾಮಾರಿ ಓಡಿಸಿದ ತೃಪ್ತಿಯಾದ ಅಂತ ಹೇಳುವ ಸಂದರ್ಭದಲ್ಲಿ ಒಂದು ಸಂಸ್ಥೆಯಿಂದ ಯೋಜನೆ ಮಾಡಿ ಭಾರಿ ಬೃಹತ್ ಒಂದು ದೊಂಬಿಕೋಲ ಅಂದರೆ ಕತ್ತಲಲ್ಲಿ ದೀಪ ಬೆಳಗಿಸುವಂಥ ಕಾರ್ಯಕ್ರಮ ಅಂತ ಒಂದು ಬೃಹತ್ ಅಂದರೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ಭಾಗವಹಿಸಿ ಅನ್ನ ಪ್ರಸಾದ ಸ್ವೀಕರಿಸಿದಂಥ ಈ ಮಾತು ಕಾರ್ಯದ ರೂವಾರಿ ಕೂಡ ಆಗಿದ್ದರು. ನಿಜವಾಗಿ ಇವರು ಇನ್ನೊಂದು ಯೋಚನೆಯಲ್ಲಿ ಇರುತ್ತಾ ನಾನು ಅವರನ್ನು ಭೇಟಿಯಾಗುವಾಗ ಅವರು ಹೇಳಿದರು, ಸಿರಿಲ್ರವರೇ, ಏನಾದರೂ ನಾವು ಸಮಾಜಕ್ಕೆ ಕೊಡಬೇಕು. ಮತ್ತು ನಾನು ಇಲ್ಲಿಯ ನಮ್ಮ ಸದಸ್ಯರ ಏನು ಪರಿಸ್ಥಿತಿ, ಆರೋಗ್ಯ, ಆರ್ಥಿಕ ಬಗ್ಗೆ ವಿಚಾರಿಸಿದಾಗ ನಮ್ಮ ಸಂಸ್ಥೆಯಲ್ಲಿ ಕೂಡ ಕೆಲವರು ಬಡ ವರ್ಗದಲ್ಲಿ ಬಡತನದಿಂದ ಕೂಡಿದ ಕುಟುಂಬಗಳಿವೆ. ಸಂಸ್ಥೆಯ ಸದಸ್ಯರಲ್ಲೇ ನಮ್ಮಲ್ಲಿ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಅಂತ ಕಾರ್ಮಿಕರಿರುವರು ಅಂತ ಕೇಳಿದ್ದಕ್ಕೆ ನಾನು ನಮ್ಮ ಗಿರ್ಗಿಟ್ ಚಿತ್ರದ ನಿರ್ಮಾಪಕ ನಿರ್ದೇಶಕ ರೂಪೇಶ್ ಶೆಟ್ಟಿ ಅವರನ್ನು ಭೇಟಿ ಮಾಡಿ ನಾನೊಂದು ರಿಕ್ವೆಸ್ಟ್ ಮಾಡಿಕೊಂಡೆ. ನಮ್ಮ ಉಳ್ಳಾಲದ ತೊಕ್ಕೋಟಿನ ಜನತೆಗೆ ನಿಮ್ಮ ಚಿತ್ರನಟರ ಪರಿಚಯ ಈ ಕೋವಿಡ್ ಸಂದರ್ಭದಲ್ಲಿ ಆಗದಿದ್ದರೂ ನಿಮ್ಮಿಂದ ಒಂದು ಈ ಕೊಡುಗೆಯನ್ನಾದರೂ ನೀವು ಕೊಡಿಸಬೇಕು ನಮ್ಮ ಊರಿಗೆ ಅಂತೇಳಿ. ಹಾಗೆ ನಾವು ಮೊದಲ ಹಂತದಲ್ಲಿ ಅವರಿಗೆ ನಾನು ಕೇಳಿಕೊಂಡದ್ದು 50 ಕುಟುಂಬಗಳಿಗೆ. ಈ ನಮ್ಮ ರವಿ ಅವರು ನನಗೆ ಕರೆ ಬಂತು, ಏನು ಮಾಡಲಿಕ್ಕೆ ಆಗಿಲ್ಲ, 50 ಕಿಟ್ಗಳಿಗೆ ನಾವು. ಆದರೂ ನಮ್ಮ ರೂಪೇಶ್ ಶೆಟ್ಟಿಯವರ ಉದಾರ ಮನಸ್ಸು, ರವಿಯವರ ಮುತುವರ್ಜಿಯಿಂದ 100ಕ್ಕೂ ಮಿಕ್ಕಿ ಆಹಾರ ದಿನಸಿ ಕಿಟ್ಟಿಗಳನ್ನು ಇದೇ ಸ್ಥಳದಲ್ಲಿ ಕಳೆದ
10-15 ದಿನ ಮುಂಚೆ ಈ ಕಾರ್ಯಕ್ರಮ ನಡೆದಿರುವುದು ಅವರಿಗೆ ಸಂತೋಷ ತಂದ ವಿಷಯವನ್ನು ನಾನು ಸ್ಮರಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡೋದೇನೆಂದರೆ, ಇನ್ನೊಂದು ಅವರ ಘಟನೆ ಜೀವನದ, ಎಲ್ಲರಿಗೂ ಮನೆ ಬೇಕು, ಆಶ್ರಯ ಬೇಕು, ನೆರಳು ಬೇಕಂತಲ್ಲಿ ಆಲೋಚಿಸಿದ ನಮ್ಮ ರವಿಯಣ್ಣ ಈ ಪಕ್ಕದ ಮನೆಯನ್ನು ವಾಸ್ತವವನ್ನು ಅವರು ವಲಸೆ ಹೋಗಿ ಉಳ್ಳಾಲ ಬೈಲಲ್ಲಿ ಸ್ವಂತ ಕಟ್ಟಡ, ಮಗನವರ ಇಂಜಿನಿಯರ್, ಅವರು ತಂದೆ ಮಕ್ಕಳು ಸೇರಿ ಒಂದು ಸುಂದರ ಭವ್ಯವಾದ ಮನೆಯನ್ನು ಕಳೆದ ಜನವರಿಯಲ್ಲಿ, ಕಳೆದ 6 ತಿಂಗಳ ಮುಂಚೆ ಗೃಹ ಪ್ರವೇಶ ನಡೆದಿತ್ತು. ಈ ಸಂತೋಷದಲ್ಲಿದ್ದ ನಮ್ಮ ರವಿಯಣ್ಣ ಮುಂದಿನ ನಮ್ಮ ಏನು ಹೇಳಿದ್ರೆ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಇನ್ನೂ ಹಲವು ವಿಷಯಗಳು ನೆನಪಡ್ತಿದೆ. ಒಂದು ಬೇಡಿಕೆ ನನ್ನದು, ರವಿಯವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ, ಅವರ ಬಹು ದೊಡ್ಡ ಕುಟುಂಬಸ್ಥರು, ಅವರ ಎಲ್ಲ ಕುಟುಂಬಕ್ಕೆ ಇದು ತುಂಬಲಾರದ ನಷ್ಟ. ಈ ನಷ್ಟದಿಂದ ಅವರಿಗೆ ನಾನು ಧೈರ್ಯ ತುಂಬುವುದೇನೆಂದರೆ, ಈ ಸಂಕಲ್ಪ ಸಭೆಯಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸಲೆಂದರೆ ಇವರಿಗೆ ಚಿರ ಆರೋಗ್ಯ, ಶಾಂತಿ, ನೆಮ್ಮದಿ ಕನಸಲೆಂದು ಭಗವಂತನಲ್ಲಿ ಕೇಳಿಕೊಳ್ತೇನೆ. ಸಂಸ್ಥೆಯಲ್ಲಿ ಹಗಲು ರಾತ್ರಿ ದುಡಿದ ರವಿಯ ಜೊತೆಗೆ ಸೇರಿದ ಸದಸ್ಯರು ಮತ್ತು ಸಂಘದ ಪದಾಧಿಕಾರಿಗಳು, ಊರಿನವರು ಅವರಿಗೆ ಕೊಟ್ಟ ಸಹಕಾರ, ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೋತ್ಸಾಹ ನೀಡಿದ ಎಲ್ಲ ಮಾನ್ಯರನ್ನು ಸ್ಥಳೀಯ ನೆನಪಿಲ್ಲದೆ ಇಲ್ಲೇ ಈಗಾಗಲೇ ನಮ್ಮ ಹಿರಿಯ ಸಂಸ್ಥೆಗಳಾದ ಈಗಾಗಲೇ ಸ್ವಾಗತ ಮಾಡಿದರು ಅರುಣ್. ನಾನು ಪುನಃ ನೆನಪಿಸ್ತಿಲ್ಲ, ನಾನು ಹೆಸರನ್ನು ಮಾತ್ರ ಹೇಳ್ತೇನೆ. ಜೈ ಭಾರತ್ ವ್ಯಾಯಾಮ ಶಾಲೆ ಭಟ್ನಾಗರ, ಆದರ್ಶ್ ಪೆರ್ಮನ್ ಅವರು ತೊಕ್ಕೋಟು, ಸಂತ ಸೆಬಾಸ್ಟಿಯನ್ ಚರ್ಚ್ ಪೆರ್ಮನ್ ಅವ್ರನ್ನ ಸಂಚಾಲಕ, ಚರ್ಚಿನ ಪರವಾಗಿ ಡೆಮೆಟ್ರಿಸ್ ಡಿಸೋಜ, ಹಾಗೆ ನಮ್ಮ ವಿಠೋಬಾ ಭಜನ ಮಂದಿರ ಅದರ ಮಾಜಿ ಅಧ್ಯಕ್ಷರು ಮೋಹನ್, ಇವರೆಲ್ಲ ಈ ರವಿಯ ಈ ಒಂದು ಕಾರ್ಯಚಟುವಟಿಕೆಗಳನ್ನು ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ನಮ್ಮ ಹೇಮಚಂದ್ರ ಮುಖ್ಯ ಶಿಕ್ಷಕ, ನಿತ್ಯಾನಂದ ದೇವಪ್ಪಲ್ಲ, ಎಲ್ಲ ಸ್ಥಳೀಯ ಕಾರ್ಪೊರೇಟರ್ ಎಲ್ಲ ಆಗಮಿಸಿದ್ದೀರಾ. ನಾನು ನಿಮಗೆ ಈ ಸಂಸ್ಥೆಯ ಪರವಾಗಿ ಈ ಸಂತಾಪ ಸಭೆಗೆ ಬಂದು ಹಾಜರಾದ ಈ ದುಃಖದಲ್ಲಿ ನಾನು ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಮತ್ತು ಎಲ್ಲ ನಮ್ಮ ಸಂಸ್ಥೆಯ ಸಂಘದ ಸದಸ್ಯರ ಪರವಾಗಿ ನಾನು ಗಾಢ ಶ್ರದ್ಧಾಂಜಲಿಯನ್ನು ನಮ್ಮ ರವಿ ಭಟ್ನಾಗರ್ ಇವರಿಗೆ ಅರ್ಪಿಸುತ್ತಾ ನನ್ನ ಈ ಪ್ರಸ್ತಾಪ ಭಾಷಣವನ್ನು ಕೊನೆಗೊಳಿಸ್ತೇನೆ. ಚರ್ಚದ ಶತಮಾನೋತ್ಸವದ ಸಂದರ್ಭವು ರವಿಯಣ್ಣ ಬಾರಿ ಸಕ್ರಿಯರಾದಿದ್ದೇನೆ, ಅಂತ ಸಭೆಗೆ ಬರ್ತಿದ್ದೇನೆ, ಪ್ರತಿ ಸಭೆಗೆ ಭಾಗವಹಿಸಿದ್ದೇನೆ. ತಂದೆ ಆ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಅವ್ರು ಪಾಲ್ದು ತಂದಿದ್ದೇನೆ. ಬೊಕ ಆರ್ನ ಸ್ನೇಹಿತವರ ಎರಡು ದಿಂಜ ಜನ ಮುಸ್ಲಿಂ ಬೊಕ ಕ್ರೈಸ್ತ ಸಮುದಾಯದ ಸ್ನೇಹಿತರಿದ್ದಾರೆ. ಅಂದರೆ ಭಾರಿ ಮಾತಾಡಬಹುದು ತಗೊಟ್ಟು ಮಾತಾಡಲ್ಲ ಲೆತ್ತದ ಮಾತಾಡೋದಿದ್ದಾರೆ. ಅಂಚಾದು ಸೆಬಸ್ಟಿಯನ್ ಚರ್ಚದ ಬಗ್ಗೆ ಎಡ್ಡೆ ಅಭಿಮಾನ ಇತ್ತಲು, ಚಟುವಟಿಕೆದ ಬಗ್ಗೆ ಎಡ್ಡೆ ಪುಗರ್ತೆ ಇತ್ತಲು. ಆ ಅಂಚಾದು ಇನ್ನಿತ ಸಂದರ್ಭಗಳು ಆ ಚರ್ಚದ ಪ್ರತಿನಿಧಿಯಾದ ಡೆಮೆಟ್ರಿಸ್ ಡಿಸೋಜ ಉಪ್ಪುನೆಲ್ಲ ಭಾರಿ ಪ್ರಸ್ತುತ ಅಂದೆ ಎಣ್ಣುವೆ. ಅರ್ನ ಸಂಕ್ಷಿಪ್ತವಾದ ನುಡಿನ ಮನಕೊಡೋದು ಕೋರಿ. ಎಲ್ಲರಿಗೂ ತಿಳಿದಿರುವ ವಿಷಯ, 4 ದಿನಗಳಾಯಿತು ನಾವು ನಮ್ಮೆಲ್ಲ ಪ್ರೀತಿಯ ಶ್ರೀ ರವಿ ಅವರನ್ನು ಕಳೆಕೊಂಡು. ಇದೀಗ ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಇವರ ವತಿಯಿಂದ ಅವರಿಗೆ ಸಂತಾಪ ಸೂಚನೆ ಈ ಸಮಾರಂಭದಲ್ಲಿ ನಮ್ಮ ರವಿ ಭಟ್ನಗರ್ ಇವರ ಬಗ್ಗೆ ಮಾತನಾಡುವುದಾದರೆ ಅದಕ್ಕೆ ಪೂರ್ಣ ವಿರಾಮ ಇರಲಿಕ್ಕಿಲ್ಲ. ಆದುದರಿಂದ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುವುದಾದರೆ, ಅವರೊಬ್ಬ, ನಾನು ತಿಳಿದುಕೊಂಡಿರುವ ಪ್ರಕಾರ ಅವರೊಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ಎಲ್ಲ ಸಮುದಾಯದ ಜನರು ಅವರಿಗೆ ಬೇಕು. ನೆನಪಿಸುವುದಾದರೆ, ಈಗ ಈ ನಮ್ಮ ತೊಕ್ಕೋಟು ತುಂಬಾ ಅಭಿವೃದ್ಧಿಯನ್ನು ಹೊಂದಿರುತ್ತದೆ. ಆದರೆ ಪುರಾತನ ಕಾಲವನ್ನು ನೋಡುವುದಾದರೆ ನಮ್ಮ ತೊಕ್ಕೋಟಿಗೆ ಅಭಿವೃದ್ಧಿ ಇರಲಿಲ್ಲ, ಇವತ್ತು ಅಭಿವೃದ್ಧಿ ಆಗಿದೆ. ಈ ನಡುವೆ ಈ ನಮ್ಮ ಎಲ್ಲ ಸಮುದಾಯಗಳ ನಡುವೆ ಕೆಲವೊಮ್ಮೆ ಹೆಚ್ಚು ಕಡಿಮೆಯಾಗಿ ಕೆಲವು ಸಮಸ್ಯೆಗಳು ಕಂಡು ಬಂದಾಗ ನಮ್ಮ ರವಿಯವರು ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಸೇರಿ ಯಾವ ಸಮುದಾಯಕ್ಕೂ ಅನ್ಯಾಯವಾಗದೆ ಒಳ್ಳೆಯ ರೀತಿಯಲ್ಲಿ ಅವರು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಟ್ಟವರು ನಮ್ಮ ರವಿಯವರು. ಹಾಗೆಯೇ ನಮ್ಮ ಈ ಆಸುಪಾಸಿನಲ್ಲಿ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿರುತ್ತಾರೆ ನಮ್ಮ ರವಿಯವರು. ಈ ಸಂದರ್ಭದಲ್ಲಿ ನಾನು ಅವರಿಗೆ ನಮ್ಮ ಸಮುದಾಯದ ಎಲ್ಲ ಜನರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಹಾಗೆಯೇ ಅವರ ನಿಧನದಿಂದ ಆಗಿರುವ ದುಃಖ, ಅವರ
ಮಡದಿ ಮಕ್ಕಳಿಗೆ ಅದನ್ನು ಪೂರೈಸಿಕೊಂಡು ಹೋಗಲು ಅವರಿಗೆ ಸರ್ವಶಕ್ತನಾದ ಭಗವಂತನು ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ ಎಂದು ನಾನು ಆಶಿಸುತ್ತೇನೆ. ಜೈ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತುಕ್ಕೋಟು ಉಳ್ಳಾಲ. ದಾದಾಂಡ್ ಒಂದು ವಸ್ತು ಎತ್ತ ಹೊಡಿತುಂಡ ಯುವಕ ಮಂಡಲದ ಬಾಕಿಲು ಬಾಡದಿಪ್ಪುನಾಗ ಐಕು ಉಪ್ಪು ನಂಚಿನ ಉಪ ಕಚೇರಿ ಒಂದು ಕೆಟ್ಟ ಸೀತಣ್ಣನ ಅಂಗಡಿ ಅವ್ರು ಬೋದು ಕೊರೋಡು ಅವು ಎತ್ತುಂಡಡೆ ಅಂಚನೆ ಶಿವಾಜಿಗೆ ದಾದಾಂಡ ಕೊರೋಡಿತ್ತುಂಡ ಐಕೋಜಿ ಕಚೇರಿ ತಿರವು ರವಿ ಅಣ್ಣನ ಫೈನಾನ್ಸ್ದಲ್ಲಿ ಅವ್ರು ಯಾಪ ನಮ್ಮ ತಗೊಂಡಲ್ಲ ಅವ್ರು ಒಂದು ವ್ಯಕ್ತಿಯ ಪಾತ್ರ ಒಂದೇ ಉಪ್ಪು ಒಂಟಿ ಉಪ್ಪುನ ಭಾರಿ ಕಡಿಮೆ ಪಂಡ ಸ್ನೇಹಿತ ವಲಯ ಅಂಚ ಇತ್ತಿನ ಕಡೆ ಮಾತ್ರ ಎತ್ತದ ಪಾತ್ರನಿ ಅವಿರ ಆತು ದೃಢತೆ ಎನೆ ಕಡೆ ಪಂಡಿನ ಗಡಸುತನ ಇತ್ತುಡಲ್ಲ ಅಣ್ಣರ ಕಡೆ ಉಲ್ಲೇಖ ಮಾಡ್ತೀರಿ ಬಾರಿ ಮೃದುತನ ಇತ್ತು ಕೆಲವು ಯಾರು ಬರೀತೀನಿ ಇನ್ನು ಬರುತ್ತೋ ಜರ ಸಂಕೋಚ ಬರೀತೀನಿ ಈ ಬಾಲ್ಯದಲ್ಲಕ್ಕ ಕೆಲವು ವಿಚಾರ ಬಾರಿ ಬಲೆ ಎದುರುಗೊಂದು ಬನ್ನಾಗ ಬಡ್ಸಿ ಇಂಚಿನ ಒಂದು ಔದಾರ್ಯ ಗುಣಲ ಅವ್ರು ನಾವು ಉಲ್ಲ ಇತ್ತಿನ ನಮ್ಮ ನೆನಪು ಮಾಡ್ತಿರೋದು ಕೋಟದ ವಿಠೋಬರಪ್ಪಮೈ ಮಂದಿರದಲ್ಲಿ ಪ್ರತಿ ವರ್ಷ ಒಂಜಿ ಪೂಜೆ ಬಾರಿ ಗೌಜಿದ ಪೂಜೆದ ಸಾರಡು ಅವಳು ಒಂಜಿ ವನಸ್ಸು ಸಹಿತ ಪೂಜೆ ಕೊಡೊಂದಿತ್ತೇವೆ ಬೊಕ್ಕ ಆನಿದ ಭಜನಾ ಕಾರ್ಯಕ್ರಮ ಬಹುಪಾಲು ಅರೆಗೆ ಮೀಸಲು ಆರೆ ಭಜನೆ ಹೊಂದಿತ್ತು ಅವು ಏರುದು ಅವಾಗ ರಾಮಚಂದ್ರನ ಕುಲ್ಲೋಡು ಹಾರ್ಮೋನಿಯಂಗು ಒಂದು ಜೊತೆ ಬಾರಿ ಗೌಜಿ ಆರ್ನ ಒಟ್ಟಿಗೆ ಆರ್ನ ಮಗಲು ಅಲ್ಲಿನ ವಿದ್ಯಾರ್ಥಿನಿ ಅಕ್ಲ ಆರ್ನ 3 ಜನ ಜೋಕುಲ್ಲೆನ ವಿದ್ಯಾರ್ಥಿ ಅಂಚದ ಆ ಮಗಲು ಅಲೆಗಲ ಭಜನೆ ಕಲ್ಪದಿತ್ತಾರೆ ಆರು ಹೊಂದಿತ್ತಾರೆ ಪಪ್ಪ ಇಂಚ ಪನ್ಪರ ಇದೇ ಒಟ್ಟಿಗೆ ಹೊಂದಿತ್ತಾರೆ ಆರು ಪಂಡಿನ ರಿಪೀಟ್ ಮಾಡ್ತಂದೆ ತುಳಿ ಒಂದು ಅನ್ಯೋನ್ಯತೆ ಏರು ಭಜನೆ ಪೋಪೇರ ಆ ಜೋಕ್ಲೇನ್ ಲೆತ್ತದು ಪನ್ನೊಂದಿತ್ತಾರೆ ಪೋವಂದುಲ್ಲತ್ತ ಇಂಗ್ಲ ಧರ್ಮ ಶಿಕ್ಷಣ ತರಗತಿ ಅಂಬಾವನಟ ಮಲ್ಪುನಾಗ ಪ್ರತಿ ಸಲ ವಾ ಮದ್ಮೇಡಾವಡು ಆ ಮರಣದವಳಾವಡು ತಿಕ್ಕನ ಕೈನ ಕೇಳೊಂದಿತ್ತಾರೆ ಎಂಚ ಅವನುಂಡತ ಜೋಕುಲು ಉಂಡತ ಎನ್ನಡದ ಅದನ್ನ ಆವಡಿತನ ಪನ್ಲೆ ಆತೊಂದು ಮುಕ್ತತೆ ಎಡ್ಡೆ ತನ್ನನ್ನು ಗುರುತ ಮಲ್ಪುನಂಚಿನ ಒಂಜಿ ಗುಣಲಾರ್ನ ಅಂಚಾದು ಆ ವಿಠೋಬರಪ್ಪಮೈ ಮಂದಿರಡು ಆಪುನಂಚಿನ ಈ ತುಂಬದ ಚಟುವಟಿಕೆಗೂ ವಾರ್ಷಿಕೋತ್ಸವಕ್ಕೂ ಸತ್ಯನಾರಾಯಣ ಪೂಜೆಗೆ ಆರ್ನೊಂದು ಕೊಡುಗೆ ಇತ್ತು ಒಂಜಿ ವಸ್ತು ರೂಪದ ಸಾಕಾರ ಕೊರೊಂದಿತ್ತೇರು ಇಂಚ ಒಂಜಾತು ಜನಕ್ಲಿಗೆ ಕೈ ವಾ ಪ್ರಚಾರ ಜನ ಕೈ ಹಿಡಿದು ಕೊಡ್ತೇರು ಎಷ್ಟೋ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಿದ್ರು ಅವು ಇಂಗ್ಲಿಗೆ ಎಷ್ಟೋ ಜನಕ್ಕೆ ಗೊತ್ತಿಜಾಂದಿನ ಗುಟ್ಟು ಅಂಚಾದು ಇಲ್ಲಡ್ಲ ಆ ಸಂಸ್ಕಾರ ಕೊಡ್ತಾರೆ ತುಲೆ 3 ಜೋಕುಲು ಎಕಡೆ ಉಲ್ಲೇಖ ಮಾಡ್ತೇರು 3 ಜೋಕುಲ್ಲ ಎಡ್ಡೆ ಸಂಸ್ಕಾರ ಒಪ್ಪುನದು ಜನಕ್ಲೆ ತಿಂಜ ಕೈತರಡು ತೂತಿ ನಡೆದವರು ಈ ಪಾತ್ರ ಎರಡು ಎಂಕ್ ಪನೂರು ಎಡ್ಡೆ ಸಂಸ್ಕಾರ ಉಂಟು ಒಂಜಿ ದುಶ್ಚಟ ಇಜ್ಜಾಂದೆ ಒಂಜಾತು ಅಪಾಪೋಲಿ ಲೋಕ ಇಜ್ಜಾಂದೆ ಬಾರಿ ಶ್ರದ್ಧೆಡು ಗೌರವಡು ಇಲ್ಲದ ಗೌರವಗಿಲ್ಲ ಅಮ್ಮೇರ್ನ ಗೌರವಗಿಲ್ಲ ಆತೆ ಆಕೆ ನಡತೊಂದುಲ್ಲರು ಪನ್ಪುನು ಸಂತೋಷ ಮತ್ತೆ ಅವೇ ವಿಠೋಬ ಮಂದಿರದ ಪ್ರತಿನಿಧಿ ಅದು ಮಾಜಿ ಅಧ್ಯಕ್ಷರು ಪ್ರಸ್ತುತ ಆಡಳಿತ ಸಮಿತಿದ ಕೋಶಾಧಿಕಾರಿ ನೆಂಚಿನ ಮೋಹನ್ ಬಂಗೇರುಲ್ಯರು ಆರ್ನ ಒಡನಾಟನ ನೆನಪು ಮಂತ್ರೋದು ಕೋರಿಕೆ ರವೀಂದ್ರ ಭಟ್ನಗರ್ ಬೇರೆ ದೇವೇಂದ್ರ ಪಾದಸೇನೆ ನಾಲ್ಕು ಅಂಚದ ಆರಿನ ಒಡನಾಟ ಅದು ಇದು ಇಲ್ಲೇ ಜೋಕ್ಲು ಹಿಡಿದಂಚೆ ಇಲ್ಲೇ ಗೊಬ್ಬುಣ ಪ್ರಾಯಡಿದಂಚೆ ಇಲ್ಲಿ ಹಿಡಿದಂಚೆ ಒಟ್ಟಿಗೆ ಇತ್ತು ಅಂತ ಇಂದು ಮೂಲು ಈ ತುಕ್ಕೋಡು ಪರಿಸರದ ವ್ಯಾಯಾಮ ಶಾಲೆ ಶಿವಾಜಿ ನಿತ್ಯಾನಂದ ಕ್ಲಬ್ಬು ಅಂಚೆನೆ ಶಿವಾಜಿ ಒಕ್ಕ ಮೂರು ನಮ್ಮ ನೆತ್ತೊಟ್ಟಿಗೆ ಒಟ್ಟಿಗೆ ಇತ್ತೇನೆ ಶಿವಾಜಿ ಒಟ್ಟಿಗೆ ಇನ್ನು 3 ಸ್ಟಾರ್ ಬರುತ್ತೆ ಚೆಮ್ಮುಡ್ಡೊಳಗೆ ಇತ್ತು ಐ ಟೆಂಪಲು ಸೀರಿಲೆ ಮುಂತ ಮಾತೆಲ್ಲ ಲೋಕದ ನಿತ್ಯಾನಂದ ಊರೆಲ್ಲ ಸೇರಿದೆ ಕಬಡ್ಡಿ ಗೊಬ್ಬನ ಟೀಮ್ ಮಾತೆಡ್ನ ಒಟ್ಟಿಗೆ ಗೊಬ್ಬ ಅಂತ ಬರುತ್ತೆ ಅಂಚೆನ ಅವತ್ತಂದೆ ಲೋಕಲ್ ಆದ ಕಾರ್ಯಕ್ರಮ ಸರಿಯಾದ ಈ ಚೆಂಬುಡ್ಡದ ಮಾರ್ಗ ತುಂಬು അതിന് ತೂಪನ ಪರಿಸ್ಥಿತಿ ಇಜ್ಜಾನೆ ಐಕೊಂಜಿ ಇಂಕು ಮಾತ ರವಿ ಯಾರು ಇರ್ತೀರಿ ಮಾತೆಲ್ಲ ಸೇರಿದು ಒಂಜಿ ಕೊಂಚ ಎತ್ತು ಸಲ ಇಂಕುಲು ಶ್ರಮದಾನ ಮಲ್ತುಂಡ ಸ್ವಲ್ಪ ಇತ್ತಿನ ಕೆಲರಿಗೆ ಗುರ್ತು ಹೆಚ್ಚಿನ ಮಾತೆಲ್ಲ ಉಳ್ಳೆ ರೋಡ್ ಬಂದು ಶ್ರಮ ಅಂಚಿನ ಇದು ರೋಡ್ ಆಗ್ತದೆ ಬೇರೆ ತೊಕ್ಕೊಳದ ರೋಡ್ ಅಂಚಿನ ಅವೇ ಟೈಪ್ ಇತ್ತು ನಾವು ಬೆತ್ತು ಚರ್ಚ್ ರೋಡು ಯಾಕೆ ಮಾತಿಕ್ಲ ಭಾರಿ ಒಂಜಿ ಶ್ರದ್ಧೆ ಕೆಲಸ ಮಾಡ್ತೀನಿ ಅಂಚಿನ ರವಿ ಮಾತೆಲ್ಲ ಒಟ್ಟಿಗಿತ್ತು ನಾವು ಅಂಚಾದ ಅದು ವಾನೆಟ್ಟು ಸಂಸ್ಥೆ ಇತ್ತು ರಾಜಕೀಯ ಪಕ್ಷ ಸರ್ವಧರ್ಮ ಮಾತೆಲ್ಲ ಒಂಜೇ ಬಂದ ಮಾತೆಲ್ಲ ಪೂಪಣ ಸಾಧಿ ಮಸನ ಹೋಪಣ ಸಾಧಿ ಅಂಚಿನ ಮಾತೆಕ್ಲ ಒಂಜಿ ಎಡ್ಡೆ ಒಂಜಿ ವ್ಯಕ್ತಿತ್ವದ ಒಂಜಿ ಗುಣ ನಡೆದಿತ್ತು ಅಂಚಿ ರವಿ ಅಕಸ್ಮಾತ್ ಆದ ಮುರಣಿ ದೇವರನ್ನ ಪಾದ ಸೇರಿದ್ರೆ ಅಂಚಿನ ಎಂಟಿನೊಟ್ಟಿಗೆ ವಿಠೋಬ ಮಂದಿರಗಳು ಅಂಚಿನ ಕಾರಣ ಸಾಕಂದ್ರೆ ನಮ್ಮ ಡಾಕ್ಟರ್ ಹರುಣ್ ಮಾತೆ ವಿಷಯ ತೀರ್ಪು ನಾನು ಹೆಚ್ಚಿನ ವಿಷಯ ತೀರ್ಪು ಪಡ್ಕೊಂಡು ಕಾಳಜಿ ಅಂಚ ಆರ್ನ ಈ ಒಂಜಿ ದೇವರನ್ನ ಪಾದಕ್ಕೆ ಸೇರಿದ ಅಂಚಿನ ಸಂದರ್ಭ ಅದನ್ನ ಕುಟುಂಬವು ಜೋಕ್ಲಿಗೆ ಮಾತೆಲ್ಲ ದೇವರಂಜಿ ದುಂಬುಗಳು ಬೆಟ್ಟ ಮಲ್ಪಡು ಆರ್ನ ಆಶೀರ್ವಾದ ಮಾತೆಲ್ಲ ಉಪ್ಪಾಡು ಆರ್ನಂಜಿ ದೇವರಿಗೆ ಯಾವುದು ಕೊಲ್ಲುಡ ದೇವರ ಪಾದಗಳು ಕೊಡ್ಬೋದು ಪ್ರಾರ್ಥನೆ ಪಾತ್ರ ಗೊತ್ತಾಗ್ತದೆ ರಸ್ತೆಯನ್ನು ದುರಸ್ತಿ ಮಲ್ಪುನ ಕೊರತುಡು ಆ ಎತ್ತು ಪುಣೆ ತೆರೆತುಡು ನೇರವಾದ ತೂಗಿನ ಅನುಭವದ ಪಾತ್ರ ಬಂಡೆ ಅಂಚಾದ ಸಾಮಾಜಿಕ ಕಳಕಳಿಲ ಅರ್ಡ ಇತ್ತಲು ಪನ್ಪುನೆಗೆ ಇದು ಸಾಕ್ಷಿ ಬಂದುಲೆ
ನಮ್ಮ ಬೇತೆ ಬೇತೆ ನಮೂನೆದ ಒಡನಾಟ ಉಂಡು ಮಾತೆಲ್ಲ ಮೂರು ನೆನಪು ಮಾಡ್ತಾರೆ ಕಷ್ಟ ಇಟ್ಟು ಬಾರಿ ಮುಖ್ಯವಾದ ಕೆಲವರು ಪಾತ್ರಗಳು ಅದಕ್ಕೋಸ್ಕರ ಈ ಅವಕಾಶ ಕೊಡೋದಿಲ್ಲ ಇಟ್ಟು ಆ ಮುಖ್ಯವಾದ ಪಾತ್ರ ಅಂದೇನಪ್ಪ ಅನ್ನೋದು ಭಗವಾನಣ್ಣನ ಪುದರ ಅಗತ್ಯವಾದ ಪನ್ನೋದು ರಡ್ಡು ಕಾರಣ ಒಂಜಿ ಆರ್ನ ಕಬಡ್ಡಿದ ಒಡನಾಟ ಒಂಜಿ ನಿತ್ಯಾನಂದ ಯುವಕ ಮಂಡಲದ ಒಡನಾಟ ಕಬಡ್ಡಿಡು ಅವು ತೊಕ್ಕೊಟ್ಟುದ ನೆನಪು ಆನಾಗ ಕಬಡ್ಡಿದ ನಿಲೆಟ್ಟು ನೆನಪು ಆನಾಗ ಎಂಚ ಪ್ರೋತ್ಸಾಹ ಕೊರತಿನ ಇಟ್ಟು ಶಿವಾಜಿ ನೆನಪಾಪುಡು ಆ ಕಳಟ್ಟು ನೆನಪಾಪುನಿ ಭಗವಾನಣ್ಣನ ಬುದ್ಧರು ಅಂಚಾದ ಏತೋ ಶಿವಾಜಿ ಕ್ಲಬ್ ಆಯೋಜನೆ ಮಾಡ್ತೀನಿ ಈ ದುಂಬುದ ಕಬಡ್ಡಿ ಪಂದ್ಯಾಟ ಅದು ಪಡು ಐಕ್ ಬೋಡಿತನ ವ್ಯವಸ್ಥೆ ಅದು ಪಡು ಈ ಕ್ಲಬ್ ಹುಡ್ದು ಕೊಡ್ತೀನಿ ಅಂಚಿನ ಪ್ರತಿ ಕಬಡ್ಡಿ ಪ್ರತಿಭೆಲ ಒಟ್ಟಿಗೆ ಒಡನಾಟ ಕೊಂಡಾರು ಭಗವಾನ್ ಉಮೇರ್ನ ನಿಜ ವ್ಯಕ್ತಿತ್ವ ಅಂತೂ ತಿನ್ನಾರ ಅವು ಎಷ್ಟೋ ಸಲ ಗೊತ್ತು ಭಗವಾನಣ್ಣ ರವಿಯಣ್ಣ ಪೂರ ಸೇನ ಒಂದು ಜಾತಿ ತೆಲಿಕೆಲ್ಲ ಇತ್ತು ಒಂದು ಜಾತಿ ತಮಾಷೆ ಪೂರ ಪೂರ ಅವ್ರನ್ನ ಒಡನಾಟದ ನೆನಪು ನನ್ನ ನಿತ್ಯಾನಂದ ಯುವಕ ಮಂಡಲದ ಒಟ್ಟಿಗೆ ಅರಿಗೆಟ್ಟೆ ಪ್ರೀತಿ ಇತ್ತು ಐಕೊಂಜಿ ಸ್ಮರಣ ಸಂಚಿಕೆಗೆ ಒಂದು ಶುಭ ಸಂದೇಶ ಕೊಡ್ದಿತ್ತೇರಿ ನಾನು ಇನ್ನು ಕೋಡೆ ವಾಟ್ಸಪ್ ನೆನಪು ಮಾಡ್ತಿದ್ದೆಲ್ಲ ಆಯ್ತು ಶ್ರೀ ನಿತ್ಯಾನಂದ ಯುವಕ ಮಂಡಲ ಆ ತಕ್ಷರಗೂ ಜೋಡಣೆ ಮಗ್ತದ ಪುದರ್ ಬರೀತೆ ಇನ್ನು ಸಾಮಾನ್ಯ ವಿಷಯ ಹತ್ತು ನಾನು ಅನ್ಕೊಂಡಿದ್ದೆ ಯಾಕಂಡ ಆ ಅಕ್ಷರಡು ಪ್ರಾರಂಭ ಆಪುನ ಸಾಲನ್ನು ಬರೆದು ಭಾರಿ ಅಪರೂಪ ಏನೋ ಜಾತಿ ಏನು ಮಿತ್ರರಿಗೂ ಕೂಡ ಪಟ್ಟಿ ಐಟ್ ಈ ಕ್ಲಬ್ಬುದ ತಿಳಿದು ಕೊಡ್ತೀನಿ ಶುಭ ಸಂದೇಶ ಅಂಚಾದು ನಿತ್ಯಾನಂದ ಯುವಕ ಮಂಡಲದ ಪ್ರತಿ ಚಟುವಟಿಕೆಡ್ಲ ಅವರು ತೊಡಗಿಸಾದಿತ್ತೇರು ಬರೋದಿತ್ತೇರು ಎಡ್ಡೆಂದು ಪನ್ಪುನಾರು ಒಕ್ಕ ಒಂಜಿ ವೇಳೆ ತತ್ತು ನಾವು ಏರಗಂಡದ ಅವು ರಾಜಿಜ್ಜೆಟ್ ಏರಗಂಡದ ಅವು ಸರಿಜಿಂದು ನೇರವಾದ ಪನ್ಪುನರು ಅಂಚಾದು ಆ ಮಾತ ನೆನಪು ಬರೀ ಆತ್ಮೀಯತೆ ಹಿಡಿತಿನ ಭಗವಾನನ್ನ ಅರನವರ ನೆನಪು ಮತ್ತು ಹಿರಿಯ ಸದಸ್ಯರಾಯನಂಚಿನ ರವೀಂದ್ರ ಭಟ್ ನಗರ ನಿರ್ವಹಣಾ ಮಮತ ಇನಿ ಅಗಳಿದ ಇನಿ ಅರ್ನ ಬಗ್ಗೆ ಪನ್ನೋಡುಂದಾಂಡ ಸಾಧಾರಣ ವಿಚಾರ ಮಾತೆ ರೆಗ್ಲ ಗೊತ್ತುಂಡು ಅರುಣುಲಾಲ್ ಒಂಜಿ ಅರ್ನ ಲೇಖನದ ಬಗ್ಗೆ ಪಂಡೆ ಅವು ಆಡಿದ ದಿನ ಅವೇನು ತೂನಗ ಇಂట్లో ಒಂಜಿ ಆಶ್ಚರ್ಯ ಇಂಚಿನ ಪಂಡ ಒಂಜಿ ಶಬ್ದ ನಿತ್ಯಾನಂದ ಯುವಕ ಮಂಡಲ ಅಂದು ಪನ್ಪುನೇರು ಅವು ಎನ್ನೆರ್ದು ಅಲ್ಪಾರ್ದು ಒಂಜಿ ಲೇಖನ ಸ್ಟಾರ್ಟ್ ಐದು ಪಕ್ಕ ಅವೇ ಶಬ್ದೋಡು ಅರ್ನ ಒಂಜಿ ಲೇಖನ ಅವು ನಿತ್ಯಾನಂದ ಪನ್ಪ ಸುರುತ ಅಕ್ಷರ ಫುಲ್ಲು ನಿತ್ಯಾನಂದ ಬರ್ತು ಆ ರೀತಿದ ಒಂಜಿ ಅರ್ನ ಒಂಜಿ ಲೇಖನದ ಒಂಜಿ ಮಂಡೆ ಖರ್ಚಿ ದಾಯ ಬಂದಂಡ ಅಟ ಮಸ್ತ್ ವಿಚಾರಗಳು ಇತ್ತು ದಾಯ ಬಂದಂಡ ಯಾನು ಆಧ್ಯಾತ್ಮಿಕದ ಬಗೆಟ್ ಪನೋಡುಂದಾಂಡ ನೀ ಕೊರಗಜ್ಜನ ಒಂಜಿ ಕಟ್ಟೆದ ವಿಷಯಗಳು ಪಣಿಯ ಕೊನಗಳವೇ ಆ ದೊಂದಿ ಸೇವೆ ಪನ್ಪುನ ಒಂಜಿ ಮುಲ್ಪ ನಡತ್ತದೆ ಆ ಕೊರೋನಾದ ಸಂದರ್ಭ ಒಂಜಿ ಮಾರಿಗಿಡ ಪೇರೆ ಅಂದು ಪನ್ಪುನ ಒಂಜಿ ವಿಚಾರನು ಆ ಒಂಜಿ ಅವೆಟ್ಟು ಮಾತೆಲ್ಲ ಸೇರ್ದುಪ್ಪೇರಿ ಅಂಡ ಅರ್ಲವ್ರಿ ಐತ ಪ್ರಮುಖರು ದಯ ಬಂದಾಂಡ ಐನು ಏರು ಪ್ರಾರಂಭ ಐನು ಎಂಚ ಏರು ಸೂಚನೆ ಕೊಡ್ತಾರೆ ಐನು ನಮ್ಮ ತೂತಿಗೆ ಅಂಡ ಆರ್ಲ ಇತ್ತದು ಅವು ಒಂಜಿ ಆ ಕಾರ್ಯ ನಡತದೆ ಆಂಡ ಆತೆ ಅತ್ತು ಯಾನು ಎನ್ನನ್ನು ಎಂಕ್ ಈ ಭಜನೆ ಪನ್ಪುನ ಪಣಿಯರೆ ಗೊತ್ತಿಚ್ಚಿ ಭಜನೆದೊಳು ಕುಲ್ಲುನ ಭಾರಿ ಅಭ್ಯಾಸ ಏನು ಈ ಭಜನೆ ದಲ್ಪ ಕುಲ್ಲುನ ಭಾರಿ ಅಭ್ಯಾಸ ಆಂಡ ಐನು ಪಣಿಯರೆ ಈರು ಪಲ್ಲೆ ಎಂದು ಪಂಡದು ಎಂಟು ಒಂಜಿ ಎರಡು ಭಜನೆಯನ್ನು ಪನ್ಪದು ನಾಲ ಉಂಟಾರು ಆ ರೀತಿದ ಒಂಜಿ ಭಜನೆದ ಒಂಜಿ ಭಾರಿ ಮಲ್ಲಾರು ಲೇಖಕ್ಕೆಲ್ಲ ಬಕ್ಕ ಪನ್ಪುನೆಟ್ಲ ಭಾರಿ ಒಂಜಿ ಭಾರಿ ಎಡ್ಡೆ ಪದ್ಯವನ್ನು ಪೂರ ಅದು ಪಣೊಂದಿತ್ತೇರು ಅಂಚಾದು ಪುನಗ ಅರ್ನ ಬಗೆಟ್ ಭಜನೆ ಎಂಕ್ಲು ಏತೋ ನೂತನ್ಮದಿಂತ ಭಜನೆ ಅತಂದಂಡ ಎಕ್ಕ ಭಜನೆ ಈ ಮಾತ ಭಜನೆ ಇಟ್ಟು ಪಾಲ್ದೆತ ಅಂತ ಹಾರ್ಮೋನಿ ತಬಲೇನು ಮಾತ ಎಂಕ್ಲೆ ಪತ್ತೊಂದು ವಾಸು ಗಟ್ಟಿ ಬೊಕ್ಕ ನಮ್ಮ ರಾಮಚಂದ್ರನ್ನೇ ಎಂಕಲು ಮಾತ ಒಟ್ಟಿಗೆ ಪೋದು ಕೆಲವೊಂಜಿ ಭಜನೆದ ಕಾರ್ಯವುಳ್ಳ ಎಂಕಲು ಮಲ್ತೊಂದಿತ್ತ ಅಂದ ದೇವೇರು ಅರೆಗಿ ಇತ್ತು ಬೇಗ ಆ ಒಂಜಿ ಮರಣವನ್ನು ಕೊರಿಯರ ಬಳ್ಳಿತ್ತಂದೆ ಅನ್ನ ಅಷ್ಟೊಂಜಿ ಅವಶ್ಯಕತೆ ನಮಕ್ ಮಾತೆರಗಲ ಇತ್ತುಂಡು ದಾಯ ಬಂದಂಡ ಇನಿ ಜನಕ್ಕುಲು ಜೋಕುಲು ಜವನಿಯರು ಸಾಧಿ ತಪ್ಪುನ ಸಂದರ್ಭಗಳು ಅಂಚಿನೊಂಜಿ ಆಧ್ಯಾತ್ಮಿಕದ ಒಂಜಿ ವಿಚಾರಗಳು ನಮ್ಮ ಜವನಿಯರಿಗೆ ಬೋಡಿತ್ತು ಅವೇನು ನಮ್ಮ ಇನಿ ಕಲೆಗೊಂಡ ಇನಿ ಅಂಚಿನ ಒಂಜಿ ವ್ಯಕ್ತಿನ ಕಲೆವನ್ನೆಟ್ಟು ಕೆಲವೊಂಜಿ ನಮ್ಮಲ ಸಾಧಿ ತಪ್ಪು ಪನ್ಪುನ ಒಂಜಿ ವಿಚಾರವನ್ನು ಈ ಎಂಕೊಂಜಿ ಗೋಚರಕ್ಕೆ ಬೈದನು ದಾಯ ಬಂದಂಡ ಯಾರು ಎತ್ತ ವಿಷಯವನ್ನು ಆರು ಒಂಜಿ ಆಲೋಚನೆ ಅರ್ನ ನಮ್ಮ ಇಂಚ ಮಲ್ತುಂಡ ಅವು ಎಂಡ ಒಂದಿನ ಪಂಡೇರು ಇರ್ನ ಕಬಡ್ಡಿಗೆ ಒಂಜಿ ಬ್ಯಾರಿಗೆ ಸನ್ಮಾನ ಮಲ್ಪೋಡಿ ಇರು ಅದೇ ವಿಚಾರಕ್ಕೆ ಎಂದಾಗ ಆಯ ಒಂಜಿ ಕೊರ್ಪುನ ಮೀನು ಆಯ ಒಂಜಿ ಮೀನು ಮಾರ್ನೆ ಆಯ ಕೊರ್ಪುನ ಮೀನು ಅವು ಒಂಜಿ ಎತ್ತು ಪಾಪದಕ್ಲೆಗೆ ಒಂಜಿ ಐಟೊಂಜಿ ಉಪಕಾರ ಉಂಡು ಪಂಡ ಆಯ ಒಂಜಿ ಸನ್ಮಾನ ಮಲ್ಪೋಡು ಪನ್ಪುನ ಪಾತೆರೋಳ ಎಂಡ ಪಂತೀರ ಅವು ಎಂಕಿನಿ ಭಾರಿ ಎಣ್ಣೆಂಡು ಅಂಚಾದ ಅಂಚಿನ ಒಂಜಿ ವಿಚಾರವನ್ನು ಮಾತಾಡು ದೆತ್ತೊಂದು ಅಂಚನೆ ನಮ್ಮ ಎಂಕ್ಲು ಪೂರ ಒಟ್ಟಿಗೆ ಉಳ್ಳಾಳದ ದರ್ಗದ ಒಂಜಿ ಉರುಸುಗಳ ಎಂಕ್ಲು ಒಟ್ಟಿಗೆ ಬೈದ
ಚರ್ಚಿದ 50ನೇ ವರ್ಷಗುಲ ಬೈದ ನಿತ್ಯಾನಂದ ಯುವಕ ಮಂಡಲದ 50ನೇ ವರ್ಷಗುಲ ಎಂಕಲು ಒಟ್ಟಿಗೆ ಒಂಜಿ ಪೋದು ಅಲ್ಪ ಒಂಜಿ ಪಾತೆರೊಂದು ಅತಂದಾಂಡ ಅಲ್ಪ ಒಂಜಿ ಸಲಹೆಯನ್ನು ಕೊಡ್ತು ಪೂರ ಬೈದನಾಗ್ತದೆ ಇಂಚಿನ ವಿಚಾರ ಅರ್ಗ ಮಸ್ತ್ ಇರ್ತೀನಿ ಇನ್ನೀ ವಿಚಾರವನ್ನು ಮಾತ ಯಾನ್ ಪನ್ಪುನೇನು ಅರುಣ್ ಉಲ್ಲಾಲ್ ಹೆಚ್ಚಿನ ವಿಷಯ ಪಂಡೆ ನಮ್ಮ ದಯ ಬಂದಾಂಡ ಇನಿ ಅರ್ನ ಕುಟುಂಬ ನಮ್ಮ ತುಯರ ಪೋನಾಗ ರಾಮಣ್ಣ ಪೂಜಾರಿ ಪನ್ಪುನಾರ್ನ ಪಪ್ಪ ತೀರ್ ಬೋಯ್ ನೆಡ್ದು ಬೊಕ್ಕ ಅಮ್ಮೇರ್ನ ಸಾನೋಡು ಅಕ್ಲೆಗ ಆರೊಂಜಿ ಇತ್ತೇರು ಅಕ್ಲೆ 4 ಜನ ಆನೂರು ತಿನ್ನಲ್ಲ ಮುಲ್ಪದ ಬಗೆಟ್ ಆರೇ ಒಂಜಿ ತೂವೊಂದಿತ್ತೇರಿಂದ ಪನ್ಪುನ ಎಂಕು ಗೊತ್ತಿತ್ತು ದಯ ಬಂದಾಂಡ ಎನ್ನಂತ ಸಂಬಂಧ ಅಲ್ಲಾರು ಅರಡ್ಡ ಆಣು ಜೋಕುಲು ಒಂಜಿ ಪೊಣ್ಣು ಮಗಲ್ ಇತ್ತಲ್ ಅಕ್ಲೆಗ್ಲ ವಿದ್ಯಾಭ್ಯಾಸವನ್ನು ಮಾತ ಕೊಡ್ದು ಅಕ್ಕಲ ಕಾರು ಉಂತುಲಕ ಒಂಜಿ ವ್ಯವಸ್ಥೆಯನ್ನು ಮಲ್ತೊಂದು ಬತ್ತೇರಾರು ಅಂಡ ಪೂರ್ತಿ ಅರ್ನ ಅರೆಗೊಂಜಿ ತೂಪುನ ಭಾಗ್ಯ ಜೋಕುಲ್ನ ಪೂರ ಒಂಜಿ ಎಡ್ಡ ಬಡಿಕೆಯನ್ನು ಮತ್ತು ತೂಪುನ ಯೋಗ ಅರೆಗೆ ತಿಕ್ಕೀಜಿ ಅಂಡಲ ಅರ್ನ ಆತ್ಮಗು ಆ ಪರಮಾತ್ಮೆ ಶಾಂತಿನ ಕೊರಡು ಪಂಡದು ಓಂ ಶಾಂತಿ. ಕೌನ್ಸಿಲರ್ BJP ಮುಖಂಡರ ನೆಂಚಿನ ದಯಾನಂದ ತುಪ್ಪಟ್ಟು ಆರ್ನ ಒಡನಾಟನ ನೆನಪು ಮಾಡಿಕೊಂಡು ಇನಿ ರವೀಂದ್ರ ಭಟ್ನಗರ ಅರೆ ನಮ್ಮದು ಇನಿ ಅಗಲದು ಹೋತೇರು ಯಾರನ್ನ ಶ್ರದ್ಧಾಂಜಲಿ ಸೇರಿ ಮಾತಾಡ್ತಿದ್ದೆ ಗಣ್ಯರು ಶಿವಾಜಿ ಕಾನ್ಫರೆನ್ಸ್ ಅವರ ಅಧ್ಯಕ್ಷರೇ ಪದಾಧಿಕಾರಿಗಳು ಮತ್ತು ಸದಸ್ಯರು ಬಂಧು ಮಿತ್ರರು ಪ್ರಾಣ ಉಪ್ಪುನಾಗ ಕುದರ್ ಉಪ್ಪುಂಡು ಪ್ರಾಣ ಪೋಯ್ಬಕ್ಕ ಕುದರ್ ಒರಿಯುಣ ಅವು ದಯ ಬಂದಾಗ ಆಯನ ಜೀವನ ಕಟ್ಟು ಬೈದಂಚಿನ ಒಂಜಿ ವ್ಯವಸ್ಥೆಯನ್ನು ಚುಚ್ಚಿಕೊಂಡು ದಯ ಬಂದ ಇನಿ ಅವೇನಿ ಇನಿ ರವೆನ್ನೆ ಮಂತು ಚುಚ್ಚಿಪಾದೇರು ದಯ ಬಂದಾಗ ಆರು ಜೀವನಡು ಸಾಮಾಜಿಕ ಆದುಪಾಡು ತನ್ನ ಬೇತೆ ಬೇತೆ ಕ್ಷೇತ್ರ ಆದುಪಾಡು ಆರು ಆ ರೀತಿ ಯಾರನ್ನ ಒಂಜಿ ಜೀವನದ ಒಂಜಿ ಸ್ಟೈಲಿನ ಒಂಜಿ ಆರು ಆ ಪ್ರಕಾರ ಇತ್ತೇರು ಆರೊಂಜಿ ಮಾರ್ಗದರ್ಶಕಗಳು ಆದಿತ್ತೇರು ದಯ ಬಂದಾಗ ಪ್ರತಿಯೊಂಜಿ ವಿಚಾರಡ್ಲ ಏನಾರಲ್ಲ ಒಂಜಿ ತತ್ವಬೋಧಿನ ಅಕ್ಲೇನು ಲೆತ್ತದು ಪಾತಿರ್ದು ತಿದು ಈ ರೀತಿ ಮಾಡ್ಕೊಡು ಇಂಚೆ ಮಾಡ್ಕೊಡು ಬಂದು ಬೆಳೆದಾಟದು ಪ್ರೋತ್ಸಾಹ ಕೊಟ್ಟು ಮಂಚಿನ ಆಡ ಮಲ್ಲ ಗುಣ ಇತ್ತು ವ್ಯಕ್ತಿಗತ ದಾಳ ಹೊಂದಾಗ ಇನಿ ಸ್ವತಃ ಎಂಕೆ ಎತ್ತುವ ಬಾರಿ ಏನೋ ಲೆಕ್ಕದು ಎಂಕೆ ಮಸ್ತ್ ಸರ್ತಿ ಮಾರ್ಗದರ್ಶನ ಮಂತ್ರಿ ಉಂಡು ದಯಪಂಡ ಈ ಇಂಚ ಮಾಡ್ಕೊಡು ಈ ರೀತಿ ಬೋಡು ಇಂಚಾವಡು ಈ ರೀತಿ ಅಂಚಾದ ಆದಿನ ಒಂಜಿ ಅಗಲದೀನಿ ನಮ್ಮ ದೂರ ಹೋತಿನ ಇನಿ ನಂಗೆ ಭಾರಿ ಮಸ್ತ್ ಬೇಜಾರು ಅಂಚನೆ ಇನಿ ಅದನ್ನ ಅಗಲಿಕ್ಕೆ ಅಕಲ್ನ ಕುಟುಂಬ ವರ್ಗದಾಗ್ಲಿಗೆ ಇನಿ ಮಲ್ಲ ಅಪಾರ ನಷ್ಟ ಆಯ್ತು ಒಟ್ಟಿಗೆ ನಮ್ಮ ಮಾತ ಈ ಯುವಕ ಮಂಡಲಗಳಿಲ್ಲ ನಮ್ಮ ಮಾತ ಬಂಧು ಮಿತ್ರಗಳಿಲ್ಲ ಆಯ್ತಾ ನಂಗೆ ಅಪಾರ ನಷ್ಟ ಆಗ್ತದೆ ದುಃಖ ಉಂಡು ಅಂಡ ಈ ಮಾತ ದುಃಖಲ್ಲ ಬಡಿಸು ನಂದಿನ ಶಕ್ತಿನ ಆ ಭಗವಂತೆ ಕೊರಡು ಅಂಚನೆ ನಮ್ಮ ಪಿರಂಜಿ ಹಿರಿಯ ಒಂಜಿ ವ್ಯಕ್ತಿ ಸೀತಾರಾಮ ಗಟ್ಟಿ ಬಂದು ಆದರೆ ನಿತ್ಯಾನಂದ ಯುವಕ ಮಂಡಲದ ಅಧ್ಯಕ್ಷರು ಗೌರವಾಧ್ಯಕ್ಷರಾದ ಸುವರ್ಣ ಮಹೋತ್ಸವ ಸಮಿತಿದ ಅಧ್ಯಕ್ಷರಾದ ಕಾರ್ಯಮಂತ್ರಿನಾರು ಆರ್ಲ ಒಂಜಿ 3 ದಿನ ತುಂಬು ನಮ್ಮನ್ನು ಅಗಲ್ದು ಹೋಗ್ತೇವೆ ಆರ್ಲ ಒಂಜಿ ನಮ್ಮ ಸಮಾಜಗೊಂಜಿ ಎಡ್ಡೆ ಹಿರಿಯ ನಮ್ಮಂಜಿ ಗೌರವಯುತ ವ್ಯಕ್ತಿಗಳ ಅಂಚಿನ ದಯ ಬಂದಾಗ ಆರೊಂಜಿ ಸಮಾಜಗಳ ಒಂಜಿ ಮಸ್ತ್ ಬೋಡ್ತಾರೆ ದಯ ಬಂದಾಗ ದುಂಬುದ ದಿನಟ್ಟು ಆರ್ಥಿಕವಾದ ಮಸ್ತ್ ಸಂಕಷ್ಟ ಪರಿಸ್ಥಿತಿ ಉಪ್ಪುನ ಟೈಮ್ ಇರಲ್ಲ ಈ ಕೈತಲ್ದಕ್ಲೆಗೆ ಆರ್ನ ಅಂಗಡಿಗೆ ಬೋದು ದಲಾಲ್ ಒಂಜಿ ಆಡ ಆರ್ಥಿಕ ನೆರವಿಕೆಯಿಂದ ಆ ವ್ಯಾಪಾರ ಇಚ್ಚು ಮಂಚಿನ ಆಗುತ್ತೆ ಅಂಚಿನ ವ್ಯಕ್ತಿಗಳು ನಮ್ಮ ಕಲೆಯಿಂದ ಇನಿ 2 ಹಿರಿಯ ಜೀವಿಗಳ ಇನಿ ಶ್ರದ್ಧಾಂಜಲಿ ಅರ್ಪಣೆ ಸಲ್ಲಿಸೋದು ಎಂದು ಪದವಿ ರವಿ ಅಣ್ಣನ ಕುಟುಂಬದ ಪರವಾದ ಲವಿತ್ ಕಲ್ಲೊಟ್ಟಿಗೆ ಎಡ್ಡೆ ವಿದ್ಯಾಭ್ಯಾಸ ಕೊಡ್ತೇರು ಆತೇ ಶಿಸ್ತುಡಿತೇರು ಅವ್ರು ಪ್ರತಿ ಸಲ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಮಾಸ್ಟರ್ ನಕ್ಲೇನು ಟೀಚರ್ ನಕ್ಲೇನು ತೋಜಾದಿಂದ ಅವ್ರ ಬಂಡಿ ನಕ್ಕಕ್ಕೆ ನೋಡು ಇಂಚ ಅಂದು ಭಾರಿ ಕಟ್ಟು ನೆಟ್ಟಿದ್ದಿತ್ತು ಅಕ್ಲೆಗೆ ಆ ಸಂದರ್ಭಡು ಎನ್ನ ಪಪ್ಪ ಭಾರಿ ಹಾರ್ಡ್ರಿಂದ ಅಲಿಸುದು ಖಂಡಿತವಾದ್ರೆ ಆಂಡ ಇನಿ ಬಹುಶಃ ವಿದೇಶಡು ಆತ ಉನ್ನತ ಆದಾಯ ಉನ್ನತ ಸ್ಥಾನಡು ಉಪ್ಪರೆ ಆರ್ನ ಆ ಇಂಚಿನ ರಾಜ್ಯದ ಅಂತಿನ ಶಿಸ್ತುವೆ ಕಾರಣ ಇದು ಭಾರಿ ಸ್ಪಷ್ಟ ಅವು ಬಹುಶಃ ಆ 3 ಜೋಕ್ಲೆಗಳ ಇತ್ತೆ ಬಹುಶಃ ಗೊತ್ತಾಗ ಖಂಡಿತ ನನ್ನ ದುಂಬದ ದಿನಟೆಲ್ಲ ಸ್ಪಷ್ಟ ಹಾಕೊಂಡು ಯಾಕಂದ್ರೆ ಆ ನಿಷ್ಠುರವಾದ ತನ
ಈ ಇರಗೊತ್ತು ವೈವಿಧ್ಯಮಯವಾದ ಊರು ತೊಕ್ಕೊಟ್ಟು ಇಂದ ತುಳೆಯ ಬಾರಿ ಶಿಸ್ತುಡು ಬದುಕಿರೋ ಬಾರಿ ಕಷ್ಟ ಅಂಚೊಪ್ಪನಾಗ ನಿಯಮದ ನಡುಟು ಬದುಕುದು ನಾವು ಅವು ಎಡ್ಡೆ ಕ್ರಮ ಅಂಚಾದ ಒಟ್ಟು ಇಲ್ಲದಕ್ಕೆಲ್ಲ ಪರವಾದ ಮಲ್ಲಮಗೆ ಲವಿತ್ ಆರು ರೆಡ್ಡು ಒಂದನೇ ಒಂದು ಅಂಚನೆ ಸ್ಥಳದೇವರಾಯನ ಸ್ವಾಮಿ ಕೊರಗಜ್ಜ ಬೇರೆನ್ನೊಂದು ಅಂಚನೆ ಶಿವಾಜಿ ಮಹಾರಾಜರ ಅಂಬಾಭವನಿಲ್ಲ ಎನ್ನೊಂದು ನಮ್ಮಂಜಿ ಎನ್ನ ಪಪ್ಪಾಯನಂಚಿನ ಬೊಕ್ಕ ನಿಕ್ಲ ಒಡನಾಟೆ ನಿಕ್ಲೆ ಒಂಜಿ ಅಣ್ಣೆ ಅದುಪ್ಪು ಅಂಚಾರಿ ಇತ್ತಿನಾರು ಸಮಾಜದ ಪೂರ ವರ್ಗದ ಪೂರ ಧರ್ಮ ಭೇದ ಇಜ್ಜಂದೆ ಎಂಗ್ಲೆ ಸಾದಿ ತೂಪದಿರ್ ಎಂಗ್ಲ ಪಪ್ಪ ಓವೇ ತೊಕ್ಕೊಟ್ಟು ಬಣ್ಣಗ ಒಂಜಿ ಸೂಕ್ಷ್ಮ ಪ್ರದೇಶ ಪೂರೆಗ್ಲ ಗೊತ್ತು ಪುನನಿ ಇಂಚಿಂಚಿ ಬಂದು ಬಿರುಗಾಳಿ ಬಂದು ಹೊರರ ಆದು ಪೋಪಿನ ಕೆಲವು ಘಟನೆದ ನಡುಟ್ಲ ಒಂಜಿ ಸಾಮರಸ್ಯ ಪನ್ಪುನ ಒಂಜಿ ಆನಾಗ ಎನ್ನ ಪಪ್ಪ ಒಂಜಿ ಸಾದಿ ಕೊಡ್ತು ತೂಪದಿರ್ ಇಂಗ್ಲಿಗೆ ಅಂಚನೆ ವಿದ್ಯಾಭ್ಯಾಸ ಕೊರ್ದು ಇಂಗ್ಲಿಗೆ ಒಂಜಿ ಸಮಾಜದ ಇಂಚ ಬದುಕೊಡು ಒಂಜಿ ಪನ್ಪುನ ಒಂಜಿ ತೂಪಾದು ಕೊಡ್ತೀರು ಅಂಚನೆ ಎನ್ನ ಇತ್ತ ಪಪ್ಪನ ಸ್ಥಾನ ಉಪ್ಪುನಂಚಿನ ಎನ್ನ ಚಿಕ್ಕಪ್ಪ ಒಲ್ಲಿರು ಅರ್ನ ಮೆಗ್ಗೆ ಅಂಚನೆ ಅಕ್ಲೇನೊಂಜಿ ಒಡನಾಟ ತೂದು ಎಂಗ್ಲೆ ಒಂಜಿ ಅಣ್ಣ ಮೆಗ್ಗೆ ಎಂಚ ಒಪ್ಪುಡು ಬೊಕೊಂಜಿ ಸಮಾಜದ ಎಂಚ ಬೇರೆವನುಡು ಪಂದೆ ಅಂಕ್ಲು ಪೂರ ಒಂಜಿ ಎಂಗ್ಲ ಪಪ್ಪನ ಮಾರ್ಗದರ್ಶನಡು ತೂದು ಅರ್ನ ಒಂಜಿ ನಷ್ಟ ಎಂಕ್ಲೆಗೆ ಒಂಜಿ ತುಂಬಲಾರದ ನಷ್ಟ ಒಂಜಿ ಅರ್ರಂಚಿನ ಜನನ ಎಂಕ್ಲು ಇತ್ತ ಮಸ್ತ್ ಇತ್ತ ಎಂಗ್ಲಿಗೆ ಗೊತ್ತಾಂದು ದಾದ ಪಂಡ ಅರ್ನ ನಿಧನದ ಸಮಯ ಎಂಗ್ಲ ಅರ್ನ ಜೋಕ್ಲು ಎಂಗ್ಲು ಕುಲಿಪುವ ಏತೋದಂತ ಕಣ್ಣಿಡ್ಲಿ ಎಂಗ್ಲ ನೀರು ತೂತ ಒಂಜಿ ಮನುಷ್ಯರ ಅಂಚಿನ ಲಾಸ್ಟ್ ಒಂಜಿ ಒಂದು ಎಂಡ ಆಪುನ ಸಮಯ ಒಂಜಿ ಮನುಷ್ಯ ಸಾರ್ಥಕ ಜೀವನ ಪಂದ ಆಪುನಿ ಅಪಗ ನಮಕೊಂಜಿ ಮನಸ್ಸುಗೊಂಜಿ ಆಪುನು ಅಂಚನೆ ಬೊಕಿತ್ತ ಜಾಸ್ತಿ ಪಾತೆರ ಎಂಗ್ಲು ಸಮಯ ಈ ಸಮಯದಲ್ಲಿ ಅಂಚನೆ ಮಾತೆರೆಗಳೊಂಜಿ ನಮ್ಮ ಗಣ್ಯರೆಗ್ಲ ಬೊಕ್ಕ ಕ್ಲಬ್ ದಕ್ಲೆಗ್ಲ ಒಂಜಿ ಎನ್ನೊಂದುಲ್ಲ ಅಂಚೆನ ಪಪ್ಪನೊಂಜಿ ರಡ್ನೆ ಫ್ಯಾಮಿಲಿ ಪಂಡ ಒಂದು ಕ್ಲಬ್ ಉಂದು ಏನೊಂಜಿ ಪನುಲ್ ರೇಪಂಡ ದಿನ ರಾತ್ರಿ ಪಗೆಲಾರೊಂಜಿ ಎಂಗ್ಲೊಂಜಿ ಪನ್ಪುನ ಅವಡು ಅಂಚಮೆ ಇಂಚಮೆ ಕ್ಲಬ್ ಬಂಡ ನಮ್ಮ ಅಂಚ ಒಪ್ಪುಡು ಇಂಚ ಒಪ್ಪುಡು ಪನ್ಪುನೊಂಜಿ ಕೆಲವು ಅಂಚ ವಂದನೆ ಮಂತು ಮುಗಿತೊಂದಿಲ್ಲ ಧನ್ಯವಾದ ಸ್ವಭಾವದ ಆಂಡ ಇತ್ತೆ ಈತ ಸಭೆಟ್ ಪಪ್ಪನ ಬಗ್ಗೆ ಬಾರಿ ಪೆರ್ಮೇಡ್ ಗೌರವಡು ಈ ಒಂಜಿ ದುಃಖದ ಸಂದರ್ಭಡ್ಲ ಪಾತಿರುವ ಪಂಡ ಅಡೆ ಮುಟ್ಟ ಆ ಧೈರ್ಯ ದಿಟ್ಟತನ ಬರೆಯರ ಕಾರಣ ಪಪ್ಪ ಅರೆಗೆ ಪ್ರತಿ ಸಭೆಟ್ಲ ಎದುರುಬೋದು ಪಾತಿರನ ಅಭ್ಯಾಸ ತಂದು ಬರ್ತದೆ ಎನ್ನ ಒಂಜಿ ಮನವಿ ವೈಯಕ್ತಿಕವಾದ ಕ್ಲಬ್ ದಕ್ಕಲ್ದಲ್ಲ ರವಿ ಅಣ್ಣನ ಗುರುತ ಅದು ಆ ಇರುವೇರು ಜೋಕ್ಲೇನು ಕ್ಲಬ್ ತೊಂಡೈತೆ ಅಕಲ್ನ ಒಡನಾಟ ಬೋಡು ಬೊಕ ಅಕಲ್ನ ಪ್ರೋತ್ಸಾಹ ಐತೆ ಅಕಲ್ ಒಂದು ತಕ್ಕ ಮಟ್ಟಿಗೆ ಒಂಜಿ ಹಂತಗು ಬಂದಾಗ ಅಕಲ್ನ ಒಂಜಿ ಕೊಡುಗೆ ದೇಣಿಗೆ ಈ ಕ್ಲಬ್ ಖಂಡಿತವಾದ ಬೋಡು ಅತ್ತ ಅಂದೆ ನಿರಂತರ ಒಡನಾಟ ಇತ್ತೆ ಶಿವಾಜಿದ ಹೊಸ ಪರಿಚಯ ಖಂಡಿತ ಆಗ್ತದೆ ರವಿ ಅಣ್ಣ ಪೋಯಿನವನು ಪೂರ ಶಿವಾಜಿದ ಬಗ್ಗೆ ಪಂಡೀನಿ ಅತ್ತ ಅದು ಇಲ್ಲಾಡ್ಲ ಆಯನ ಪಂಡೆ ಅತ್ತೆ ಇಲ್ಲಾಡ್ಲ ಬಂತೇವೆ ಶಿವಾಜಿ ಇಂಚ ಕ್ಲಬ್ ಪಂಡೆ ಇಂಚಂಬೆ ಅದು ಅಂಚ ಅದು ಪರಿಚಯ ಉಂಡು ಒಂಜಿ ಪ್ರವೇಶ ನಿಕಲು ಕೊರ್ಂಡ ಒಂಜಿ ಒಡನಾಟ ಹಾಕೊಂಡು ಅತ್ತ ಅಂದೆ ಒಂಜಿ ಮನವಿ ಮಲ್ತವನೊಲಿ ರವಿ ಅಣ್ಣನ ಕೊಡೆ ನಿತ್ಯಾನಂದ ಕ್ಲಬ್ ಉಡ್ಲವು ಬರ್ತದೆ ರವಿ ಅಣ್ಣನ ಪುದರಡು ಈ ಕ್ಲಬ್ ಉಡು ವರ್ಷ ಬರ ದಾದಾಂಡೊಂಜಿ ಮಲ್ಪು ಉದಾಹರಣೆಗೆ ಒಂಜಿ ಶಾಲಾರಂಭದ ಪೊರ್ತುಡು ಒಂಜಿ 10 ಜೋಕ್ಲೆ ಅರ್ನ ಪುದರಡು ಒಂಜಿ ಪುಸ್ತಕನ ಇದರ ಸಹಾಯ ಮಲ್ತಿನ ವರ್ಷದ ಕಾರ್ಯಕ್ರಮ ಮಲ್ತಿನ ಆ ಒಂಜಿ ಒರಿಯುಡು ಯಾಕಂಡ 6 ಮಲ್ತಿನ ಗುರುತವು ಎಲ್ಲಿ ಹತ್ತು ಬಾರಿ ಮಹತ್ವ ಇಲ್ಲ ನನ್ನ ದುಂಬುಗು ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಾಡು ದುಂಬು ರವಿ ಅಣ್ಣ ಪನ್ಪುನ ಅದು ಇತ್ತರಿಗೆ ನಾವು ಒರಿಯೋಡಿತ್ತೇನೆ ಇಂಗ್ಲ ಒಂಜಿ ಗುರುತುಂದಾದಾಡು ದೀವಡಾಪುಡು ಅವು ಮಲ್ತಿನ ಸಂತೋಷ ಅಂತ ಬಂದೊಂದು ಇನ್ನು ಮಾತೆರನ್ನು ವಿಶ್ವಾಸದ ತೊಂದು ಇಂಚಿನ ಒಂಜಿ ಕಾರ್ಯಕ್ರಮ ಅಟ್ಟನೆ ಮಲ್ತಿದ್ದೀರು ಏನು ಒಂಜೇ ಪಾತ್ರೆಡು ಕೃತಜ್ಞತೆಯನ್ನು ಕಂಡು ವೇದಿಕೆ ರೂಪುನ ಮಾತೆರಡು ಒಂಜೇ ಪಾತ್ರೆಡು ಗಂಟೆ ಇಲ್ಲದಕ್ಕೂ ಮೂರಾನಿ ಲಾಕ್ಡೌನ್ ನಿರ್ಬಂಧದ ನಡುಟುಲ ಮಲ್ಲ ಸಂಖ್ಯೆಯ ಅಭಿಮಾನದ ಸೇರಿನ ಮಾತೆರೆಗಳ ವೈಯಕ್ತಿಕವಾದ ಕೃತಜ್ಞತೆ ಬಂದೊಂದು ಈ ಪ್ರೀತಿ ಒಡನಾಟ ಕುಟುಂಬದೊಟ್ಟಿಗೆ ನಿರಂತರವಾದ ಉಪ್ಪಾಡು ಪಂಪನ ಪ್ರಾರ್ಥನೆ ಆಗ್ಲಿ ಇತ್ತೆ ಸುರುಕಾದ ಒಂಜಿ ಮೌನ ಪ್ರಾರ್ಥನೆ ಒಂಜಿ ನಿಮಿಷ ಜಯಮಂತು ಶಾಂತಿ ಶಾಂತಿ ಶಾಂತಿ. ಈ ಸಂದರ್ಭದಲ್ಲಿ ಸರ್ವಧರ್ಮದ ನಡುಟು ಪ್ರಾರ್ಥನೆ ಮಂತಂದು ಈ ಎಂಕಲ ರವಿ ಎಂಬಣ್ಣ ರವಿ ಎಂದು ಹೇಳಿ ತೊಂತೀನಿ ಅದೇ ಎಲ್ಲಿ ದಿಂಚಾಲ ನಮ್ಮ ಅಕ್ಕಲಿಲ್ಲೇ ಉಂಡು ತಿಂತಿನ ಅಂಚ ಇನ್ನು ಯಾರನ್ನ ಶ್ರದ್ಧಾಂಜಲಿ ಸಭೆ ಒಂದು
ಎಂಕ್ ಏಪಲ ಬಂದಿತ್ತಾರೆ ಎಂಕ್ ಪಾತ್ರೆ ಆಯ್ತಿನಾಡ ಎಂಕ್ ಅನುಕೂಲ ಆಯ್ತಿನಾಡ ನಿಕ್ ರೆಡಿ ಮಾಡ್ಪೇ ಅಂತ ಬಂದಿತ್ತಾರೆ ಏಪಲ ಯಾನು ದೇಕ್ ರೆಡಿ ಮಾಡ್ಪೇರಿಂದ ಯಾನು ಖಂಡಿತ ಮಲ್ಲಜ್ಜಿ ಆ ದೇವರಂಜಿ ಒದಗದು ಕೊಡ್ತೇವೆ ಅದನ್ನ ಆತ್ಮ ಸೀದ ಪೋದು ದೇವರನ್ನ ಪಾದ ಸೇರಡು ಈ ಸಂದರ್ಭಡು ಈ ಕಾರ್ಯಕ್ರಮಡು ನಾವು ಮಾತಿಲ್ಲ ಈತಶಿಲಾಡು ಎಲ್ಲ ದಕ್ಷಿಣ ಕಾಶಿಯಿಂದ ಪುದರ್ ಪೋಯಿನಂಚಿನ ಸೈಯದ್ ಮದನಿ ದರ್ಗದ ಧರ್ಮದರ್ಶಿಯನ ರಶೀದಾ ಕೊಲ್ಲೆರು ಅಂಚಿನ ಮೊಹಮ್ಮದ್ ತೋಹ ಅಂಚಿನ ಎನ್ನ ಆತ್ಮೀಯರು ಅಂಚಿನ ಸಹೋದರ ಸಮಾನ ಅಂಚಿನ ದಯಾನಂದ್ ಅಂಚಿನ ಭಗವಂತ ಸುಲ್ಲೆರು ಕುಡಂಜಿ ಸಹೋದರಿ ಸಮಾನ ಅಂಚಿನ ಗೀತಾಬಾಯಿ ಉಲ್ಲೆರು ಹೇಮಚಂದ್ರಣ್ಣೆ ಅವರು ಚರ್ಚದ ಎಂಕಲ ಶತಮಾನೋತ್ಸವದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಂಚಿನ ಅರುಳ್ಳರು ಅಂಚಿನ ದಯಾನಂದನ್ ಎಂಕ್ಲು ಎಲ್ಲಿ ಹಿಡ್ದಿಂಚಿ ಎಲ್ಲಿಯ ಶಾಲೆಗೆ ಇಂಚಿ ಪೋನ ಎಂಕ್ಲು ಸೈನ್ಸ್ ಸೆಬೆಸ್ಟಿಯನ್ ಶಾಲೆ ಪೋಯಿನಿ ಒಂಜಿ ಭಾರಿ ಬಡತನದ ಸಂದರ್ಭ ಅಪ್ಪಗ ಏರಡಲದಲ್ಲ ವಸ್ತಿಜ್ಜಿ ಕಾಸಿಜ್ಜಿ ತಿನ್ನರಿಜ್ಜಿ ಅನ್ನೋ ಸಂದರ್ಭದಲ್ಲಿ ಎಂಕ್ಲೆ ಪೂರ ಸಹಕಾರ ಮಂದಿನಗಳು ಇಪ್ಪುಂಡು ಅಂಚ ಈ ಸಂದರ್ಭ ಮಾತ್ರ ನಮ್ಮ ಹಿತೈಷಿಲು ಉಳ್ಳರು ಅರ್ನ ಕುಟುಂಬ ವರ್ಗದ ಕುಳ್ಳರು ಒಂಜಿ ಪೊಲೀಸ್ ಇಲಾಖೆ ಇರ್ತದೆ ಶಿಸ್ತುಬದ್ಧವಾಗಿ ನೆಂಚಿನ ಅವನ ಸಹೋದರರು ಉಳ್ಳರು ಬೊಕ್ಕ ರಡ್ಡು ಆಂಜೋಕುಲು ಪಂಡ ಎಂಕಲ ಒಂಜಿ ಫ್ಯಾಮಿಲಿದ ಲೆಕ್ಕನೆ ನಮ್ಮ ಮಾತೇರ್ಲ ನೆಂಜಿ ಪಾತೆರ್ ಕೊರಿಯರು ಅರುಣ್ ಉಳ್ಳರು ದಯಪಂಡ ನಾನು ದುಂಬಗ್ ಮುಲ್ಪ ಒವೇ ಕಾರ್ಯಕ್ರಮ ಅನ್ನಗಲ ಅಕ್ಲೆ ನೆಂಕು ಲೆಪ್ಪ ಬೊಕ್ಕ ಅರ್ನ ಒಂಜಿ ಪುಣ್ಯತಿಥಿದ ಒಂಜಿ ಪುಣ್ಯ ಸ್ಮರಣೆ ಒಂಜಿ ಪುಣ್ಯ ಕಾರ್ಯಕ್ರಮ ಏಪ ಅನ್ನಗಲ ಒಂಜಿ ವರ್ಷದ ಐತ ನಂದು ಇಂದು ಐತ ಬಗ್ಗೆದಲ್ಲ ಪಾತೆರಿಜ ಆ ಸಂದರ್ಭ ಎಂಕಲ ಇನ್ನು ಮಾತ ಕಾರ್ಯಕ್ರಮ ಮನ್ಪ ಬಂದು ಸಂಕಲ್ಪ ಮಂತದ ಅಂಚಿನ ಎಂಕಲ ಸದಾನಂದ 9 ಕೆರೆ ಎಂಕಲ ಅಧ್ಯಕ್ಷರುಳ್ಳರು ಇನ್ನು ಮಾತೇರಿನ ಸಮ್ಮುಖಲ್ಲ ಇನ್ನು ಮೈದಿನ ಮಾತೇರಿಗಳ ಒಂಜೇ ಶಬ್ದಡು ಧನ್ಯವಾದ ಅಭಿನಂದನೆ ಅನ್ಕೊರೊಂದು ಈ ಕಾರ್ಯಕ್ರಮ ಬೈದಿನಕ್ಲೆ ಮಾತೇರಿಗಳ ಅಕ್ಲ ಆರೋಗ್ಯದ ಬಗ್ಗೆ ಅಕ್ಲ ಇಲ್ಲದಕ್ಲ ಬಗ್ಗೆ ಪೂರ ಸಂಪೂರ್ಣ ಒಂಜಿ ಮನಸ್ಸು ಎಂಕಲ ಸಂಸ್ಥೆಗಳ ದುಂಬಗೆ ಎಂಕಲ ನಡಪುನಂಚಿನ ಪ್ರತಿಯೊಂದು ಕಾರ್ಯಕ್ರಮಗಳ ನೀಕಲ ಸೂಚನೆ ಸಲಹೆ ಮಾತೇ ನಲ್ಬೋದು ನೀಕಲ ಅಭಿಮತ ಇರ್ತದೆ ಈ ಒಂಜಿ ಧನ್ಯವಾದದ